ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ MG ಹೆಗ್ಡೆ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ, MG ಹೆಗ್ಡೆ ಅವರೇ ಮತ್ತು ಪ್ರೇಮನಾಥ್ ಶೆಟ್ಟಿ ಅವರೇ. ನಾವು ಇವತ್ತು ಮಾತನಾಡ್ತಾ ಇರುವಂಥ ವಿಚಾರ ನೈಟ್ ಕರ್ಫ್ಯೂ. ನಾಳೆಯಿಂದ 10 ದಿವಸಗಳ ಕಾಲ ಕರ್ನಾಟಕದ 8 ಪ್ರಮುಖ ಪ್ರದೇಶಗಳಲ್ಲಿ ಈ ಒಂದು ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದೆ. ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆ ತನಕದ ಅವಧಿಯಲ್ಲಿ. ಈ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ಜೊತೆಗೆ ತಜ್ಞರುಗಳು ಕೂಡ ಮಾತಾಡ್ತಾರೆ, ಸಾರ್ವಜನಿಕರು ಕೂಡ ಮಾತಾಡ್ತಾರೆ. ಸೊ ನಮ್ಮ ಜೊತೆಗೆ ಈ ಒಂದು ಮಾತುಕತೆ ಸಂದರ್ಭದಲ್ಲಿ MG ಹೆಗ್ಡೆ ಅವರು, ಸಾಮಾಜಿಕ ಕಾರ್ಯಕರ್ತರು, ಶೈಕ್ಷಣಿಕ ಕಾರ್ಯಕರ್ತರು, ಆಮೇಲೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ. ಇದು MG ಹೆಗ್ಡೆ ಅವರು ಸಾರ್ವಜನಿಕ ವಲಯದಿಂದ ವಿದ್ಯಾರ್ಥಿಗಳ ಮತ್ತು ಶೈಕ್ಷಣಿಕ ವಲಯ ಮತ್ತು ಒಟ್ಟು ಒಂದು ಸಾಮಾಜಿಕ ಬದುಕಿನ ಹಿನ್ನೆಲೆಯಲ್ಲಿ ಈ ಒಂದು ನೈಟ್ ಕರ್ಫ್ಯೂನ ಅದರ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಆಮೇಲೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಒಬ್ಬ ರೈತರಾಗಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಈ ಒಂದು ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಸೊ ನಾನು ಈ ಒಂದು ನೈಟ್ ಕರ್ಫ್ಯೂ ನಾವು ಕಳೆದ ಲಾಕ್ಡೌನ್ ಅವಧಿಗಿಂತ ಆಸುಪಾಸಿನಲ್ಲಿ ಕೂಡ ನಾವು ನೋಡಿದ್ದೇವೆ. ಮೊದಲಿಗೆ ನೈಟ್ ಕರ್ಫ್ಯೂ, ಆಮೇಲೆ ಸ್ವಲ್ಪ ದಿವಸದ ನಂತರ ಮತ್ತೆ ಪೂರ್ಣವಾಗಿ ಬಂದ್ ಮಾಡುವಂತ ಪ್ರಕ್ರಿಯೆಗಳೆಲ್ಲ ನಡೆಯಿತು. ನಾವು ಕಳೆದ ವರ್ಷದ ಇದೇ ತಿಂಗಳ ಅವಧಿಯನ್ನು ನಾವು ನೋಡಿಕೊಂಡರೆ ಮಾರ್ಚ್, ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಲಾಕ್ಡೌನ್ ಇತ್ತು, ಈ ರೀತಿಯ ನಿರ್ಬಂಧಗಳಿತ್ತು. ಅಂತಿಮವಾಗಿ ನಾವು ಏನನ್ನೂ ಸಾಧಿಸಿಲ್ಲ. ಅಂತ ಹೇಳಿದ್ರೆ ಏನನ್ನೂ ಸಾಧಿಸಿಲ್ಲ. ನಾವು ಕೊರೋನಾವನ್ನು ಬೆನ್ನಟ್ಟಿದ್ದೇ ಇಲ್ಲ. ಸೊ ಆ ಸಂದರ್ಭದಲ್ಲೇ ಅನೇಕ ಮಂದಿ ತಜ್ಞ ವೈದ್ಯರುಗಳು ಹೇಳಿದ್ರು ಕೊರೋನಾ ಇದೊಂದು ಸಾಂಕ್ರಾಮಿಕವಾಗಿ ಹರಡುವಂತ ಒಂದು ವೈರಲ್ ಫೀವರ್, ಸಾಮಾನ್ಯ ಜ್ವರ. ಸೊ ಹಾಗಾಗಿ ಅದನ್ನು ಲಾಕ್ಡೌನ್ ನಿಂದ ಕಟ್ಟಿ ಹಾಕಲಿಕ್ಕೆ ಆಗುವುದಿಲ್ಲ. ಯಾರಿಗೆ ಜ್ವರ ಬಂದಿರುತ್ತೆ ಅವರಿಗೆ ಚಿಕಿತ್ಸೆ ಕೊಡಿ, ಅವರಿಗೆ ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಅನ್ನೋದನ್ನು ಹೇಳಿದ್ರು. ಸೊ ಇವಾಗ ಕಳೆದ ಬಾರಿಯ ಲಾಕ್ಡೌನ್ನ ನಂತರದ ಅವಧಿಯಲ್ಲಿ ನಮ್ಮ ಆರ್ಥಿಕತೆ, ನಮ್ಮ ವ್ಯವಹಾರ ಎಷ್ಟು ತತ್ತರಿಸಿ ಹೋಯ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಮತ್ತು ಪ್ರತಿಯೊಬ್ಬರು ಕೂಡ ಅನುಭವಿಸಿದ್ದಾರೆ. ಸೊ ಇವಾಗ ಮತ್ತೆ ಅಂಥದೇ ಪರಿಸ್ಥಿತಿ ಬಂದರೆ ಇವಾಗೇನು ನೈಟ್ ಕರ್ಫ್ಯೂ ಅಂತ ಹೇಳಿದ್ರೆ ಅದೇನು ಕೇವಲ ರಾತ್ರಿ ಮಾತ್ರ ಬಂದಂತ ಹೇಳಿದ ತಕ್ಷಣ 10 ಗಂಟೆಯಿಂದ 5 ಗಂಟೆ ತನಕನೇ ಪಿನ್ ಪಾಯಿಂಟ್ ಆಗಿ ಬಂದಾಗತ್ತಾ, ಇಲ್ಲ ನಮ್ಮ ನಗರಗಳು ಅದಕ್ಕಿಂತ ಮೊದಲೇ ಬಂದಾಗಲಿಕ್ಕೆ ಆರಂಭ ಆಗುತ್ತಾ, ಇದು ಕೂಡ ಪ್ರಶ್ನೆ. ಜೊತೆಗೆ ಕೊರೋನಾ ಅನ್ನೋದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಜನ ಕೂಡ ಮಾತಾಡ್ತಾರೆ, ಅದೇನು ರಾತ್ರಿ ಮಾತ್ರ ಹರಡುವಂತ ವೈರಸ್ಸು, ಅದೇನೋ ಕರಾವಳಿಯಲ್ಲಿ ನಡೆಯುವಂತ ಉತ್ಸಾಹ, ಧರ್ಮ ನೇಮ, ರಾಜ್ಯ ಅಧ್ಯಕ್ಷರ ಮನೆಯಲ್ಲಿ ಅವರ ತರವಾಡಿನಲ್ಲಿ ಧರ್ಮ ನೇಮ ನಡೀತಾ ಉಂಟು ಇವತ್ತು ನಿನ್ನೆ. ಸೊ ಈಗ ನಾಳೆಯಿಂದ ಕರ್ಫ್ಯೂ ಅಂತೆ. ಸೊ ಇವತ್ತು ಸಾವಿರಾರು ಜನ ಸೇರಿದರೆ ತೊಂದರೆ ಇಲ್ವಾ? ಬೆಳಗಾವಿಯಲ್ಲಿ ಚುನಾವಣೆ, ಮಸ್ಕಿ ಬಸವ ಕಲ್ಯಾಣ ಚುನಾವಣೆ, ನಮ್ಮದೇ ರಾಜ್ಯ, ನಮ್ಮದೇ ಪಾರ್ಲಿಮೆಂಟ್ ಮೆಂಬರ್ಗಳು, MLAಗಳು, ವಿಧಾನ ಪರಿಷತ್ ಸದಸ್ಯರು ಜನ ಸೇರಿಸಿ ಓಡಾಡ್ತಾ ಇದ್ದಾರೆ. ಜೊತೆಗೆ ಸಾವಿರಾರು ಜನರ ರ್ಯಾಲಿಗಳು ನಡೀತಾ ಉಂಟು. ಆಡಳಿತ ಪಕ್ಷದವರು, ಪ್ರತಿಪಕ್ಷದವರು ಎಲ್ಲರೂ ಸೇರಿಕೊಂಡು. ಸೊ ಅಲ್ಲಿಗೆ ಈ ಒಂದು ಕೊರೋನಾದ ಬಾಧೆ ಅಥವಾ ಅದು ಬಾಧಿಸಿದಿಲ್ವಾ, ಎಲ್ಲ ವಿಚಾರಗಳನ್ನು ನಾವಿವತ್ತು ಮಾತನಾಡಲಿಕ್ಕೆ ಇದ್ದೇವೆ. ನಾನು ಆರಂಭದಲ್ಲಿ MG ಹೆಗ್ಡೆ ಅವ್ರದ್ದು ಮತ್ತು ಪ್ರೇಮನಾಥ್ ಶೆಟ್ಟಿ ಅವರದೊಂದು ರಿಯಾಕ್ಷನ್ ಸಂಕ್ಷಿಪ್ತವಾಗಿ ತೆಕ್ಕೊಂಡು, ಈಗಷ್ಟೇ ಸ್ವಲ್ಪ ನಿಮಿಷಗಳ ಮೊದಲಷ್ಟೇ ಕರ್ನಾಟಕದ DCM ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು, ವೈದ್ಯರು, ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಈಗಷ್ಟೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಕೇಳಿಕೊಂಡು ನಾನು ನಿಮ್ಮ ಹತ್ರ ಬರ್ತೇನೆ. ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ನೈಟ್ ಕರ್ಫ್ಯೂನ್ನು ಯಾವ ರೀತಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತ ನಾವು ನೋಡೋಣ. ಅದು ಅವರ ಈ ಒಂದು ಬೈಟ್ ಈಗಷ್ಟೇ ಮಾತನಾಡಿರುವುದವರು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ. ಸೊ ಅವರ ಒಂದು ಅಭಿಪ್ರಾಯವನ್ನು, ಇವರು ಈಗ ಮಾತನಾಡಿದ ವಿಚಾರವನ್ನು ಕೇಳಿಕೊಂಡು ನಾನು ಮತ್ತೆ MG ಹೆಗ್ಡೆ ಅವರ ಜೊತೆಗೆ, ಪ್ರೇಮನಾಥ್ ಶೆಟ್ಟಿ ಅವರ ಜೊತೆಗೆ ಮಾತನಾಡ್ತೇನೆ. ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ಮಾತನಾಡಿರುವಂಥ ವಿಚಾರ. ಈಗ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಾಡಿರುವಂಥದ್ದು, ಅದು ಸಣ್ಣ ಮಟ್ಟದಲ್ಲಿ ಇವತ್ತು ಈ ನಿಯಂತ್ರಣ ಆಗಬೇಕು. ಹಲವಾರು ಕ್ರಮಗಳನ್ನು ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತಗೊಳ್ಳುವಂಥದ್ದಿದೆ. ಜನರನ್ನು ಸಹಕಾರ ಕೊಡಬೇಕು, ಎಲ್ಲರ ಜೀವ ಕಾಪಾಡುವಂಥದ್ದು ಇರಬೇಕು, ಜೀವನವನ್ನು ಸಹ ಕಾಪಾಡುವಂಥದ್ದು. ಜೀವ ಮತ್ತು ಜೀವನ ಎರಡೂ ಕಾಪಾಡಿ ಈಗಾಗಲೇ ಸಾಕಷ್ಟು ಸಮಾಜ ಏನೊಂದು ಕೋವಿಡ್-19ನಲ್ಲಿ ಸಾಕಷ್ಟು ಸಮಸ್ಯೆಗೆ ಸಿಲುಕಿರುವಂಥದ್ದಿದೆ. ಇನ್ನು ಮುಂದಕ್ಕೂ
ಸಿಳ್ಕೊಂಥದ್ದು ಬೇಡ, ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಎಲ್ಲರ ಬದುಕನ್ನು ಕಾಪಾಡಿ ಜೀವನವನ್ನು ಕಾಪಾಡುವಂಥ ಪ್ರಯತ್ನದಲ್ಲಿ ಎಲ್ಲರೂ ಸೇರಿ ಮಾಡುವಂಥದ್ದು ಆಗಬೇಕು ಮತ್ತು ಈ ಸಮಸ್ಯೆಯನ್ನು ಎಲ್ಲರೂ ಒಗ್ಗೂಡಿ ಕಾರ್ಯವನ್ನು ಮಾಡೋಣ ಅಂತ ಹೇಳಿ. ಎಸ್, ಇದು ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ವೈದ್ಯರು ಹೇಳಿರುವಂಥ ಅಭಿಪ್ರಾಯ. ಏನೋ ಒಂದಷ್ಟು ಮುನ್ನೆಚ್ಚರಿಕೆ ವಹಿಸಿಕೊಳ್ಳುವ ಕಾರಣದಿಂದಾಗಿ ನಾವು ಈ ಒಂದು ನೈಟ್ ಕರ್ಫ್ಯೂವನ್ನು ಮಾಡಬೇಕಾಯಿತು ಅನ್ನೋದನ್ನು ಹೇಳಿದ್ದಾರೆ. ಸೊ ನಿನ್ನೆ ದಿವಸ ಏನು ಮುಖ್ಯಮಂತ್ರಿಗಳು ಕೂಡ ಇದೇ ಮಾತನ್ನು ಹೇಳಿದ್ದು. ಮತ್ತೆ ಸ್ಪಷ್ಟವಾದ ಗೈಡ್ಲೈನ್ಸ್ ಈಗ ನಮಗೆ ಇವತ್ತು ಸಿಗ್ಬೋದು ಅಥವಾ ನಾಳೆನೂ ಸಿಗ್ಬೋದು. ಒಟ್ಟು ನೈಟ್ ಕರ್ಫ್ಯೂವನ್ನು ಯಾಕೆ ಮತ್ತೆ ಏನೋ ಮತ್ತು ಅಂದರೆ ಎಸ್ ಜನರ ಹಿತದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು MG ಹೆಗ್ಡೆ ಅವರೇ, ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನೈಟ್ ಕರ್ಫ್ಯೂ ಮಾಡಿ ಆಯಿತು, ನೀವು ನಾಳೆ 10 ದಿವಸದ ನಂತರ ಇನ್ನೇನು ಮಾಡ್ತೀರೋ ಗೊತ್ತಿಲ್ಲ, ನೈಟ್ ಕರ್ಫ್ಯೂ ಮಾಡಿ ಏನಾದರೂ ನಾವು ಸಾಧಿಸುವುದು ಇದೆಯೋ? ನೋಡಿ, ಈ ಕೊರೋನಾ ಪ್ರಾರಂಭ ಆದಾಗಿಂದ ಒಂದು ಗೊಂದಲ ಉಂಟು. ಒಂದು ಪರ ಮತ್ತು ಒಂದು ವಿರೋಧ. ಖಂಡಿತವಾಗಿ. ಒಂದು ಕೊರೋನಾ ಇದೆ ಹೇಳುವಂಥದ್ದು, ಒಂದು ಕೊರೋನಾ ಇಲ್ಲ ಹೇಳುವಂಥದ್ದು, ಎರಡು ವಾದ ಉಂಟು. ನಾವು ಕೊರೋನಾ ಇದೆ ಅಂತಾನೆ ಒಪ್ಪಿಕೊಂಡು ಅದಕ್ಕೆ ನಾವು ಆಕ್ಷನ್ ತಗೊಳ್ತಾ ಬಂತು, ಫೈನ್. ಅದನ್ನು ನಾವು ಈಗ ಒಂದು ಲೆವೆಲಲ್ಲಿ ಅದನ್ನು ಒಪ್ಪಿಕೊಂಡಿದ್ದೇವೆ. ಒಪ್ಪಿಕೊಂಡ ಮೇಲೆ ಕ್ರಮಗಳನ್ನು ತಗೊಳ್ಳುವಾಗ ಈ ಜನರಿಗೆ ನಂಬಿಕೆ ಮತ್ತು ಅಪನಂಬಿಕೆ ಸ್ಟಾರ್ಟ್ ಆಯಿತು. ಯಾರು ಒಪ್ಪುದಿಲ್ಲೋ ಅವರು ಇದನ್ನು ನಂಬುದಿಲ್ಲ, ಯಾವುದನ್ನು ಇದನ್ನು ಕೇರ್ ಮಾಡೋದಿಲ್ಲ, ಎಲ್ಲ ರಿಜೆಕ್ಟ್ ಮಾಡ್ತಾ ಹೋಗುದು. ಸೊ ಈ ವರ್ಗಕ್ಕೆ ಆ ಮನೋಭಾವನೆ ಬರಲಿಕ್ಕೆ ಕಾರಣ ಏನು ಹೇಳುವುದು ಪ್ರಶ್ನೆ. ಈಗ ನೋಡಿ, ಅಶ್ವಥ್ ನಾರಾಯಣ್ ಮಾತಾಡಿದ್ರು, ಇವ್ರು ಎಲ್ಲಿ ಹೋಗ್ಲಿಕ್ಕೆ ಬಂದದ್ದು ಮಂಗಳೂರಿಗೆ ಗೊತ್ತುಂಟ ನಿಮ್ಗೆ? ಎಲ್ಲಿ ಹೋಗ್ಲಿಕ್ಕೆ ಬಂದದ್ದು ಅಶ್ವಥ್ ನಾರಾಯಣ್ ಅವರು? ಒಂದು ಈ ಸಂಜೆ ಹೊತ್ತಿಗೆ ಹೋಗ್ಲಿಕ್ಕೆ ಬಂದದ್ದು ಕೋಲಕ್ಕೆ ಹೋಗ್ತಾರೆ, ಧರ್ಮನೇಮಕ್ಕೆ ಹೋಗ್ತಾರೆ. ಎರಡನೇ ನಾಳೆ ಯೂನಿವರ್ಸಿಟಿಯಲ್ಲಿ ಕಾನ್ವೊಕೇಶನ್ ಇದೆ, ಅಲ್ಲಿಗೆ ಹೋಗ್ತಾರೆ ಬಹುಶಃ. ಇಲ್ಲಿ ಅವರು ಒಂದು ಅಲ್ಲಿ ನಾಳೆ ನೀವು ಕ್ಯಾಮ್ರಾ ಕೊಂಡು ಹೋದ್ರೆ ಇವರು ಪಾಲನೆ ಮಾಡುವ ಗೊತ್ತಾಗ್ತದೆ ಪಾಲನೆ ಆಗ್ತಾ ಇಲ್ಲ ಅಂತ. ಇವರು ಅಲ್ಲಿ ಭಾಗಿಯಾಗ್ತಾರೆ. ಇದು ಎಲ್ಲಿಂದ ಅಪನಂಬಿಕೆ ಪ್ರಾರಂಭ ಅಂದ್ರೆ, ಮೋದಿ ಅವರು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೀತಾರೆ, ಕೊರೋನಾದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಸಂತೋಷ, ಒಬ್ಬ ಪ್ರಧಾನಿಯಾಗಿ ಮಾಡಬೇಕು, ಮಾಡ್ತಾರೆ. ಆದರೆ ಅವ್ರಿಗೆ ಆತ್ಮಸಾಕ್ಷಿ ಹೇಳುದುಂಟ? ಅವ್ರು ಎದ್ದು ಬಂದು ಸೀದಾ ವೆಸ್ಟ್ ಬೆಂಗಾಲಿಗೆ ಹೋಗಿ ಕಣ್ಣೆದುರಿಗೆ ಲಕ್ಷಾಂತರ ಜನರನ್ನು ಇಟ್ಕೊಂಡು ಭಾಷಣ ಮಾಡ್ತಾರೆ. ಅವ್ರು ಯಾರಿಗೂ ಮಾಸ್ಕ್ ಇಲ್ಲ, ಡಿಸ್ಟೆನ್ಸ್ ಮೇಂಟೆನೆನ್ಸ್ ಇಲ್ಲ, ಎಂತ ಸುಡುಗಾಡು ಇಲ್ಲ. ರಾಜಕೀಯ ಸಭೆಗೆ ಆ ಬೆವರು ಈ ಬಿಸಿಲಿನ ಸಮಯದಲ್ಲಿ ಮಾಸ್ಕ್ ಹಾಕಿಕೊಂಡು ಜನ ಬಂದು ಕೂತ್ಕೊಳ್ಳೋದು ಹೌದಾ? ಅಲ್ಲ, ನಾನು ಕೇಳ್ತಾ ಇದ್ದು ಅದಲ್ಲ, ಅದು ವಿಷಯಾಂತರ ಆಗ್ತದೆ. ನಾನು ನೇರವಾಗಿ ಕೇಳುದು, ಒಬ್ಬ ಆದೇಶವನ್ನ ಮಾಡಿ ಜನಜಾಗೃತಿ ಮಾಡುವ ಪ್ರಧಾನಿಯವರೇ ಲಕ್ಷಾಂತರ ಜನರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಬಹಿರಂಗ ಸಭೆಯಲ್ಲಿ. ಹೌದು, ಆ ನಿಯಮ ಉಲ್ಲಂಘನೆ ಮಾಡ್ತಾರೆ. ಕೇವಲ ಮೋದಿ ಅವರನ್ನ ಮಾತ್ರ ಹೇಳಿದ್ರೆ ಸರಿ ಆಗ್ಲಿಕ್ಕಿಲ್ಲ, ಎಲ್ಲಾ ಪಕ್ಷದವರು ಮಾಡ್ತಾರೆ. ಆದ್ರೆ ಆಡಳಿತ ಪಕ್ಷದವರಿಗೆ ಜಾಸ್ತಿ ಉತ್ತರದಾಯಿತು. ಯಾಕಂದ್ರೆ ಕಾನೂನು ಘೋಷಣೆ. ಈಗ ನೋಡಿ, ಡಾಕ್ಟರ್ ಸುಧಾಕರ್ ಮಾತಾಡ್ತಾರೆ ಟಿವಿಯಲ್ಲಿ ಕೊರೋನಾ ವಿರುದ್ಧ, ಅದು ಇದು ಎಲ್ಲ. ಯಡಿಯೂರಪ್ಪನವರು ಇವತ್ತು ಬಸವ ಕಲ್ಯಾಣ ಮಸ್ಕಿಗ ಬೆಳಗಾವಿಗೆ ಹೋಗಿ ಭಾಷಣ ಮಾಡ್ತಾರೆ, ಅಲ್ಲಿ ಯಾವುದೇ ಕೊರೋನಾ ನಿರ್ಬಂಧಗಳಿಲ್ಲ. ಸೊ ಇದು ಜನರ ಅಪನಂಬಿಕೆ ಅದರ ಬಗ್ಗೆ. ಸುಳ್ಳೆ ಮಾರೆ, ಅದು ಅಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ, ಏನಾಗುದಿಲ್ಲ ಅಲ್ಲಿ ಹೇಳಲಿಕ್ಕೆ ಈ ವ್ಯವಸ್ಥೆಯೇ ಕಾರಣ ಆಯ್ತು. ಸೊ ಜನ ಅದನ್ನ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಹೇಳುವವರು ನೀತಿ ನಿರೂಪಣೆಗಳನ್ನು ಮಾಡುವವರು ಅದನ್ನು ಪಾಲಿಸುವುದಿಲ್ಲ. ಅವ್ರಿಗಿಲ್ಲ, ಸಿನಿಮಾ 4 ದಿವಸ ಮಾಡು ಮಾರೆ, 5ನೇ ದಿವಸದಿಂದ ಕೊರೋನಾ ಬರ್ತದೆ. ಸಿನಿಮಾ ಒಮ್ಮೆ ಬಂದ್ ಮಾಡಿ ಅವರೋಗಿ ಮನವಿ ಕೊಟ್ಟ ತಕ್ಷಣ ಆಯ್ತು, 1 ವಾರಕ್ಕೆ ಸಿನಿಮಾ ಓಡಿಸಿ. ಈ ಪಬ್ಬು ಬಾರ್ನವರಿಗೆ ರಿಯಾಯಿತಿ, ಯಾರ್ಯಾರು ಮನವಿ ಕೊಡ್ತಾರೋ ರಿಯಾಯಿತಿ. ಸೊ ಇದನ್ನೆಲ್ಲ ನೋಡುವ ಜನಸಾಮಾನ್ಯರಿಗೆ ಅಲ್ಲಿ ಯಾವುದೂ ಇಲ್ಲ ಅನ್ನುವಾಗ ನಾನು ಯಾಕೆ ಅದನ್ನು ಫಾಲೋ ಮಾಡಬೇಕು? ಇದು ಸುಳ್ಳು ಹೇಳುವಂತ ಅಪನಂಬಿಕೆ ಸ್ಟಾರ್ಟ್ ಆಯ್ತು. ಈ ಅಪನಂಬಿಕೆಯಿಂದಾಗಿ ಜನರ ಸಹಕಾರ ಸಿಗ್ತಾ ಇಲ್ಲ. ಇದು ಸರಿಯಾಗುವ ತನಕ ಎಲ್ಲದಕ್ಕೂ ಒಂದೇ ಕಾನೂನು ಹೇಳಿ ಪ್ರಾರಂಭದಿಂದಲೂ ಮಾಡಿಕೊಂಡು ಬಂದಿದ್ರೆ ನಾವು ಯಶಸ್ವಿ ಆಗ್ತಿದ್ವಿ. ಅದು ಈಗಲೂ ಮಾಡ್ತಾ ಇಲ್ಲ. ಇವತ್ತು ಕೂಡ ನೈಟ್ ಕರ್ಫ್ಯೂ ನೀವು ಕೇಳಿದ ಪ್ರಶ್ನೆಗೆ ಇದು ಅಪನಂಬಿಕೆ ಮತ್ತು ನಂಬಿಕೆ ನಡುವೆ ಇರತಕ್ಕಂಥ ಒಂದು ಹೋರಾಟ ಆಗಿ ಪರಿವರ್ತನೆ ಆಗಿದೆ. ಇದನ್ನ ಜನ ರೆಸ್ಪೆಕ್ಟ್ ಕೊಡುದಿಲ್ಲ, ಬಸ್ ಹೋಗ್ತದಂತೆ. ಆಮೇಲೆ ಕೈಗಾರಿಕೆಗಳಿಗೆ ಓಕೆ ಅಂತೆ. ಆದ್ರೆ ತಮಾಷೆ ಅಂದ್ರೆ ಅವರು ಆ 10 ಗಂಟೆ ಮೊದಲು ಸೇರಿಕೊಳ್ಬೇಕಂತ. ಅಂದ್ರೆ ಆ ಟೈಮಲ್ಲಿ ಕೊರೋನಾ ಇರುದಿಲ್ವಾ? ಇದು ನೋಡಿ, ಇದು ಪ್ರೇಮಲಾ ಶೆಟ್ಟಿ ಅವರೇ,
ಎಸ್ 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 ಕೊರೋನಾ ಮಾರ್ಚ್ 2ನೇ ವಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಅಲೆ ಸ್ವಲ್ಪ ಜಾಸ್ತಿ ವಿಸ್ತರಿಸಿದೆ. ಆಮೇಲೆ ಬೆಂಗಳೂರಲ್ಲಿ ಸುಮಾರು ದಿನ 1,500 ಕೇಸು ಮಾರ್ಚ್ 17 ನಂತರನೇ ಸ್ಟಾರ್ಟ್ ಆಗಿದೆ. ಇವರು ಈಗ ನೈಟ್ ಕರ್ಫ್ಯೂನ್ ಇವತ್ತು ತರುವುದಲ್ಲ, ಏಪ್ರಿಲ್ ಮೊದಲನೇ ವಾರದಲ್ಲಿ ಫಸ್ಟ್ ವೀಕಲ್ಲೇ ತರಬೇಕಿತ್ತು. ಅಲ್ಲ, ಏಪ್ರಿಲ್ ಫಸ್ಟ್ ವೀಕಲ್ಲಿ ತರಬೇಕಿತ್ತು. ಅವರು ಇವತ್ತು ಏನು ಹೊರಟಿದ್ದಾರೆ ಅಂದ್ರೆ, ಇವತ್ತು 2-3 ಕ್ಷೇತ್ರಗಳ ಚುನಾವಣೆಗಳಿತ್ತು. ಅವರಿಗೆ ಬೇಕಾಬಿಟ್ಟು ಎಲ್ಲ 2-3 ಪಕ್ಷದವರಿಗೂ ಅವ್ರಿಗೆ ಓಡಾಟಗಳಿತ್ತು. ಅವರೆಲ್ಲ ಒಬ್ಬರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಅಧಿಕಾರ ನಡೆಸ್ತಾ ಇದ್ದಾರೆ. ಅದರಿಂದಾಗಿ ಅವರು ಮುಂದೂಡಿದ್ರು. ಆಮೇಲೆ ರಾಜ್ಯಾಧ್ಯಕ್ಷರ ಧರ್ಮನೇಮ ಒಂದು ಕುಂಜಾಡಿಯಲ್ಲಿ ನಡೀಲಿಕ್ಕಿತ್ತು. ಎಲ್ಲ ಕಾರ್ಯಕ್ರಮಗಳಿಗೋಸ್ಕರನೇ ಇವರು ಇಷ್ಟು ನಾಳೆಗೆ ಮುಗಿತದೆ, ಎಲ್ಲ ಕಾರ್ಯಕ್ರಮ ಅವ್ರದ್ದು ಮುಗಿತದೆ. ಇನ್ನು ಜನಸಾಮಾನ್ಯರಿಗೆ ಎಚ್ಚರಿಕೆ ಕೊಡ್ತಾರೆ. ಇವರು ಜನಸಾಮಾನ್ಯರಿಗೆ ಎಚ್ಚರಿಕೆ ಕೊಡುವವರೇ ಇವರು ಎಚ್ಚರಿಕೆಯಿಂದ ಇಲ್ಲ ಅಂದ್ರೆ ಜನಸಾಮಾನ್ಯರು ಎಲ್ಲಿ ಕೇಳ್ತಾರೆ? ಇವರ ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕಾದ್ರೆ ಇವರು ಅದನ್ನು ಮೊದಲು ಪಾಲಿಸಬೇಕಲ್ಲ. ಇವರೆಲ್ಲಿ ಪಾಲಿಸಿದ್ದಾರೆ? ಇವತ್ತು ಅಶ್ವಥ್ ನಾರಾಯಣ್ ನೋಡಿದ್ರೆ ಅವರು ಮಾಸ್ಕೆ ಹಾಕಿಲ್ಲ ಏರ್ಪೋರ್ಟ್ ಅಲ್ಲಿ. ಅವ್ರ ಸುತ್ತಲೂ 200 ಜನ ಇದ್ದಾರೆ. ಇವತ್ತು ಅಲ್ಲಿ 1.5 ಲಕ್ಷ ಜನ ಸೇರಿದ್ದಾರೆ ಕುಂಜಾಡಿಯಲ್ಲಿ, ಒಬ್ನು ಮಾಸ್ಕ್ ಹಾಕಿಲ್ಲ. ನಿನ್ನೆ MP ಎದುರುಗಡೆ ಎಲ್ಲ ವಿರೋಧ ಪಕ್ಷದ MP ಗಳು ಫೋರ್ಸ್ ಕೊಡ್ತಾ ಇದ್ದಾರೆ, ಮಾಸ್ಕ್ ಇಲ್ಲ. ಸ್ಥಳೀಯ ಚಾನೆಲ್ಗಳನ್ನೆಲ್ಲ ದೂರ ಇಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಜನಗಳಿಗೆ ಗೊತ್ತಾಗಬಾರ್ದು ನಾವು ನಡೆಸುವಂತ ಕಾರ್ಯಕ್ರಮಗಳು ಅಂತ. ನಮ್ಮ ಸ್ಥಳೀಯ ಚಾನೆಲ್, ರಾಷ್ಟ್ರೀಯ ಚಾನೆಲ್ಗಳು, ರಾಜ್ಯ ಚಾನೆಲ್ ಬಿಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಚಾನೆಲ್ಗಳಿಗೂ ಅವಕಾಶ ಕೊಟ್ಟಿಲ್ಲ. ಅವರು ಕೊಟ್ಟಿಲ್ಲ. ಯಾಕೆಂದ್ರೆ ಜನಗಳಿಗೆ ಗೊತ್ತಾಗದಂಗೆ ನಾವು ಕಾರ್ಯಕ್ರಮ ಮಾಡ್ಬೇಕು. ಇವತ್ತು 1.5 ಲಕ್ಷ ಜನ ಸೇರ್ತಾರೆ ಇವತ್ತು ರಾತ್ರಿ. ಇವತ್ತಿಗೆ ಮುಗಿತದೆ ಕಾರ್ಯಕ್ರಮ. ನಾಳೆಯಿಂದ ಇರೋದಲ್ವಾ ಪ್ರೇಮರಾಜ್ ಶೆಟ್ರೆ? ಕರ್ಫ್ಯೂ ನಾಳೆಯಿಂದ ಅಲ್ವಾ? ವಿರೋಧ ಪಕ್ಷಗಳ ಎಲ್ಲಾ ನಾಯಕರು ಸೇರಿದ್ದಾರೆ ಅಲ್ಲಿ. ಈ 3 ದಿನದಿಂದ ಎಲ್ಲಾ ನಾಯಕರು ಬಂದು ಹೋಗ್ತಾ ಇದ್ದಾರೆ. ಆಮೇಲೆ ಕೇರಳ ರಾಜ್ಯದ ಪ್ರಚಾರಕ್ಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಸುತ್ತಾಡಿದ್ರು, ನೋಡಿದ್ರಿ ನೀವು. ಅವರು ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇವರು ಅವ್ರಿಗೆ ಬೇಕಾದಂಗೆ ಸರ್ಕಾರ ನಡೆಸ್ತಾರೆ. ಯಾಕಂದ್ರೆ ಈ ಸರ್ಕಾರ ಅವರ ಪಿತ್ರಾರ್ಜಿತ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಕೇರಳದ ಚುನಾವಣೆ ಪ್ರಚಾರಕ್ಕೆ ಮಂಗಳೂರಿನಿಂದ ಬಿಜೆಪಿ ನಾಯಕರುಗಳು ಹೋಗ್ಲಿಲ್ವಾ? ಹೋಗಿದ್ದಾರೆ, ಎಲ್ಲ ಪಕ್ಷದವರು ಹೋಗಿದ್ದಾರೆ. ಮೊನ್ನೆ ತನಕ ಅದೇನು ತಲಪಾಡಿ ಗೇಟ್ ಹಾಕ್ಬೇಕಂತ ಹೇಳ್ತಾ ಇದ್ರು. ಸರ್ಕಾರ ನಡೆಸೋರು ಕೇರಳದಿಂದ ಬಂದವರೆಲ್ಲ ಕೊರೋನಾ ಇಟ್ಕೊಂಡು ಬರ್ತಾರೆ. ಸರ್ಕಾರ ನಡೆಸೋರು ಇಲ್ಲಿಂದ ಹೋಗೋರು ಕೊರೋನಾ ಇಟ್ಕೊಂಡು ಹೋಗೋದಿಲ್ಲ, ಇಲ್ಲಿಂದ ಹೋದವರು ತರೋದಿಲ್ಲ. ಸರ್ಕಾರ ನಡೆಸೋರು ಜನಸಾಮಾನ್ಯರಿಗೆ ಮಾದರಿಯಾಗಿ ನಡಿಬೇಕು. ಅವರೇ ದಾರಿ ತಪ್ಪಿದಾಗ ಜನಸಾಮಾನ್ಯರಲ್ಲಿ ಕೇಳ್ತಾರೆ ಅವರ ಮಾತನ್ನ. ಈಗ ನಾನು ಒಂದಷ್ಟು ಜನರ ಜೊತೆಗೆ ಮಾತಾಡ್ಲಿಕ್ಕಿದೆ. ಬಹುಮುಖ್ಯವಾಗಿ ವಿಶೇಷವಾಗಿ ಏನು ಜ್ವರದ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಮಾತನಾಡುವಂತಹ ವೈದ್ಯರು ಮತ್ತು ಸಂಶೋಧನೆಯನ್ನು ಮಾಡಿರುವಂತಹ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕಿದ್ದಾರೆ. ಆಮೇಲೆ ಒಂದಷ್ಟು ಏನು ಇದು ನಾಟಕಗಾರರು. ಈಗ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಿ MG ಹೆಗ್ಡೆ ಅವರೇ, ದೇವಸ್ಥಾನದ ಜಾತ್ರೆಗಳು, ಉತ್ಸವಗಳು ನಡೆಯುವಂತಹ ಸಂದರ್ಭ, ಮೇ ಎಂಡ್ ತನಕ. ಸೊ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ, ಬುಕ್ ಆಗುತ್ತೆ. ಕಳೆದ ನಾವು 1 ವರ್ಷದಿಂದ ನೋಡಿದ್ದೇವೆ ಕಲಾವಿದರ ಪರಿಸ್ಥಿತಿ. ನಾಟಕ, ಯಕ್ಷಗಾನ ಮಾಡೋರು. ಈಗ ನಾವು ಅನೇಕ ಬಾರಿ ಕೊರೋನಾದ ಬಗ್ಗೆ ಮತ್ತು ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಬದುಕಿನ ಬಗ್ಗೆ ಮಾತಾಡಿದ್ದೆವು. ಕಲಾವಿದರು ಕೂಡ ಹೇಳ್ತಾ ಇದ್ದದ್ದು ನಮಗೆ ಎಲ್ಲ ಲಾಕ್ಡೌನು ಮತ್ತಿನ ನಂತರದ ನಿರ್ಬಂಧಗಳು ಎಲ್ಲ ಆದ ನಂತರ ಇವಾಗ ಸ್ವಲ್ಪ ಚೇತರಿಸಿಕೊಂಡೆವು. ಒಂದಷ್ಟು ನಾಟಕಗಳು ಬುಕಿಂಗ್ಗಳಾಯ್ತು, ಯಕ್ಷಗಾನಗಳಾಯ್ತು, ಇನ್ನೇನೋ ಸ್ವಲ್ಪ ನಾವು ಚೇತರಿಸ್ತಾ ಇದ್ದೇವೆ ಅಂತ ಹೇಳುವಾಗ ಈ ರೀತಿ ನೈಟ್ ಕರ್ಫ್ಯೂ ಅಂತ ಹೇಳಿದ್ರೆ ಕೊನೆಯ ಇರುವಂತ 2 ತಿಂಗಳ ಅವಧಿಯ ನಮ್ಮ ಬದುಕು ಅಥವಾ ನಾವು ಬದುಕು ನಮ್ಮ ಅನ್ನದ ತಟ್ಟೆಗೆ ಬಹುಶಃ ಇದು ಕಲ್ಲು ಬಿದ್ದಂತೆ ಆಗಿದೆ ಅನ್ನೋದನ್ನು ಕಲಾವಿದರು ಕೂಡ ಹೇಳ್ತಾ ಇದ್ದಾರೆ. ನಾವು ಕಲಾವಿದರನ್ನು ಕೂಡ ಮಾತಾಡುವ. ಆಮೇಲೆ ಹೋಟೆಲ್ ಉದ್ಯಮಿಗಳು ಅವ್ರದ್ದು ಕೂಡ ಅದೇ ಕೇಸ್. ಏನಂತ ಹೇಳಿದ್ರೆ ಆಫ್ಟರ್ ಲಾಕ್ಡೌನ್ ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಅದು ಚೇತರಿಸಿಕೊಳ್ಳಿ. ನಮ್ಮ ಜೊತೆಗೆ ಈಗ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಇವಾಗ ನೈಟ್ ಕರ್ಫ್ಯೂ ಮಾಡುವುದರಿಂದ ಕೊರೋನಾವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತು ಒಟ್ಟು ಆ ಕೊರೋನಾವನ್ನು ನಾವು ನಿಯಂತ್ರಿಸಲಿಕ್ಕೆ ಅಥವಾ ಹತೋಟಿಗೆ ತರಬೇಕಿದ್ರೆ ನೈಟ್ ಕರ್ಫ್ಯೂ ಒಂದೇ ದಾರಿಯಾ ಅಥವಾ ಇನ್ನೂ ಇದು ಲಾಕ್ಡೌನ್ ಮಾಡಬೇಕಾ? ಅಥವಾ ನೀವು ಕಳೆದ ವರ್ಷದಿಂದ ಆರಂಭದಿಂದ ಈ ತಿಂಗಳಿಂದಲೇ ನೀವು ಆಲ್ಮೋಸ್ಟ್ ಮಾರ್ಚಿಂದಲೇ ಹೇಳ್ತಾ ಇದ್ದಾರೆ ಕೊರೋನಾ ಅನ್ನೋದು ಒಂದು ಸಾಮಾನ್ಯ ಜ್ವರ ಅಂತ. ಸೊ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಇದು ಕಕ್ಕಿಲಾಯರೇ, ಹಲೋ, ಕೇಳಿದ್ದೆ, ನೀವು ಪ್ರಶ್ನೆ ಕೇಳ್ತಾ ಇದ್ದೆ ನಾನು. ಇದನ್ನ ಸರ್ಕಾರ ಉತ್ತರ ಹೇಳಬೇಕು ಮೊದಲಾಗಿ. ಈಗ ಸರ್ಕಾರ ನಿನ್ನೆ ಕೂಡ ಹೇಳಿತ್ತು, ಮತ್ತೆ ಇವಾಗ ಸ್ವಲ್ಪ ಒಂದು 10 ನಿಮಿಷ ಮೊದಲಷ್ಟೇ ಡಿಸಿಎಂ ವೈದ್ಯರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಬಂದು ಹೇಳಿದ್ರು. ಬಂದು ಹೇಳುವಾಗ ಅವರ ಸುತ್ತಮುತ್ತ ಕೂಡ ತುಂಬಾ ಜನ ಇದ್ರು. ನಾವು ಕೊರೋನಾವನ್ನು ನಿಯಂತ್ರಿಸುವ ಸಲುವಾಗಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಕೇಳ್ತಾ ಇರೋದು, ಸರ್ಕಾರ
ಕಳೆದ 1 ವರ್ಷದಲ್ಲಿ ಸರ್ಕಾರ ಕೈಗೊಂಡಿರುವ ಇಂಥ ಎಲ್ಲ ಕ್ರಮಗಳಿಂದ ಏನಾಗಿದೆ ಅಂತ ಹೇಳುವುದನ್ನ ಮೊದಲಾಗಿ ಸರ್ಕಾರ ಜನರ ಮುಂದೆ ಹೇಳಿ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅಂದ್ರೆ ನಾವು ಆಯ್ಕೆ ಮಾಡಿ ಕಲಿತಿರುವ ಸರ್ಕಾರ. ಸರ್ವಾಧಿಕಾರ ಅಲ್ಲ. ಅವ್ರು ಹೇಳಿದಾಗೆ ನಾವು ಕೇಳುವುದಲ್ಲ, ನಮಗೆ ವಿವರಿಸುವಂತ ಜವಾಬ್ದಾರಿ ಸರ್ಕಾರದ್ದಿದೆ. ಹೌದು, ಒಂದು ಅಕೌಂಟಬಿಲಿಟಿ. ಎಸ್, ನೀವು ಈ ಹಿಂದೆ ಮಾಡಿದ್ರಿಂದ ಏನಾಯ್ತು, ಏನೇನು ಪರಿಣಾಮಗಳಾಯ್ತು. ಇವಾಗ ಡಾಕ್ಟ್ರೆ ಈಗ ಎಸ್, ಇದು ಕೊರೋನಾವನ್ನು ಏನು ಕೊರೋನಾದ ಬಗ್ಗೆ ಮುನ್ನೆಚ್ಚರಿಕೆ ಅಥವಾ ಕೊರೋನಾವನ್ನು ವ್ಯಾಪಕವಾಗಿ ಹರಡದಂತೆ ಮಾಡಬಹುದಾದ ಕ್ರಮಗಳು ಏನು? ಅಲ್ಲ ನೋಡಿ, ನಾನು ಇದು ಮೊದಲಿಂದ ಹೇಳ್ತಾ ಇರುವ ಹಾಗೇನೆ ಈಗ ಮತ್ತೆ ಏನು ಹೇಳ್ತಾ ಇರೋದು, ಕೊರೋನಾ ಅನ್ನುವಂಥ ಸೋಂಕು ಮನೆಯ ಒಳಗಡೆ ಹರಡುವಂತ ರೋಗ. ಮನೆಯ ಒಳಗಡೆ ಹರಡುವಂತ ರೋಗ. ಎಸ್, ಇದು ಒಬ್ಬರಿಂದ ಒಬ್ಬರು ಅತ್ಯಂತ ಹತ್ತಿರದಲ್ಲಿದ್ದಾಗ ಒಬ್ಬರ ಜೊತೆಗೆ ಇನ್ನೊಬ್ಬರು ಒಂದು 5 ನಿಮಿಷ 10 ನಿಮಿಷ, ಅದನ್ನು ಕೂಡ ಅಧ್ಯಯನಗಳಲ್ಲಿ ಹೇಳಿದ್ದಾರೆ. 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಮಾತಾಡಿದ್ರೆ ಇದು ಸೋಂಕು ತಗಲುವ ಸಾಧ್ಯತೆಗಳು ಜಾಸ್ತಿ ಇದೆ. 3 ಅಡಿಗಿಂತ ಹತ್ತಿರ ನಿಂತು ಮಾತಾಡಿದ್ರೆ ಸೋಂಕು ತಗಲುವ ಸಾಧ್ಯತೆ ಜಾಸ್ತಿ. ಜೋರಾಗಿ ಮಾತಾಡಿದಾಗ ಸೋಂಕು ತಗಲುವ ಸಾಧ್ಯತೆ ಜಾಸ್ತಿ. ಹಾಡುವಾಗ, ಸೀನುವಾಗ ಸೋಂಕು ಹರಡುವ ಸಾಧ್ಯತೆ ಜಾಸ್ತಿ. ಸೊ ಇಂಥದ್ದೆಲ್ಲ ಆಗುವಂತದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಮನೆಯ ಒಳಗೆ. ಅದರಿಂದ ಸೋಂಕು ಹೆಚ್ಚಾಗಿ ಹರಡುವುದು ಮನೆಯ ಒಳಗೆ ಹೊರತು ಮಧ್ಯರಾತ್ರಿ 12 ಗಂಟೆಗೆ ದಾರಿಯಲ್ಲಿ ಸೋಂಕು ಹರಡುವುದಿಲ್ಲ. ಶಾಲೆಗಳಲ್ಲಿ ಸೋಂಕು ಹರಡುತ್ತದೆ ಅಂತ ಹೇಳೋದಕ್ಕೆ ಆಧಾರಗಳಿಲ್ಲ. ಮಕ್ಕಳಿಂದ ಹಿರಿಯರಿಗೆ ಸೋಂಕು ಹರಡುತ್ತದೆ ಅಂತ ಹೇಳೋದಕ್ಕೆ ಆಧಾರಗಳಿಲ್ಲ. ಅದರಿಂದ ಇವರು ಮಾಡ್ತಾ ಇರುವ ಈ ಕ್ರಮಗಳೇನಿದೆ, ಇದು ಯಾವುದರಿಂದಲೂ ಸೋಂಕು ಹರಡುವುದನ್ನ ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಜಗತ್ತಿನ ಯಾವ ಭಾಗದಿಂದಲೂ ಸಾಕ್ಷ್ಯಾಧಾರಗಳು ಇಲ್ಲ. ನಮ್ಮ ರಾಜ್ಯದಲ್ಲಿ ಆಗ್ಲಿ ದೇಶದಲ್ಲಾಗ್ಲಿ ಕಳೆದ ಒಂದು ಇಡೀ ವರ್ಷ ಇವರು ಮಾಡಿಸಿದಂತ ಏನು ಸತಾಯಿಸಿದಂತ ಕ್ರಮಗಳನ್ನು ಇವರು ಕೈಗೊಂಡಿದ್ದಾರೆ. ಅದರಿಂದ ಕೊರೋನಾ ನಿಯಂತ್ರಣಕ್ಕೆ ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಅಲ್ವಾ? ಖಂಡಿತ ಬಂದಿಲ್ಲ. ಆಗಿರುವಾಗ ಜನರಿಗೆ ಇವರು ಏನು ಹೇಳ್ಬೇಕು ಅಂತಂದ್ರೆ, ನೋಡಿ, ನೀವು ಯಾರಾದ್ರೂ ಒಬ್ರು ಹೊರಗಡೆ ನಿಮ್ ಕೆಲಸಕ್ಕೆ ಹೋಗ್ಲೇಬೇಕಾಗ್ತದೆ, ತರಕಾರಿ ತರ್ಲಿಕ್ಕೆ ಹೋಗ್ಬೇಕು, ಏನೋ ತರ್ಲಿಕ್ಕೆ ಹೋಗ್ಬೇಕು, ಯಾರ ಜೊತೆ ಹತ್ತಿರ ನಿಂತ್ಕೊಂಡು ಮಾತಾಡಿದ್ರೆ ಅವರಿಂದ ನಿಮಗೆ ಸೋಂಕು ತಗಲು ಸಾಧ್ಯತೆ ಇದೆ. ಅದರಿಂದ ಹತ್ತಿರ ಒಬ್ಬರಿಗೊಬ್ಬರು ಪರಸ್ಪರ ನಿಂತು ಮಾತಾಡುವುದನ್ನ ಕಡಿಮೆ ಮಾಡಿ ಅದರ ಬದಲು 6 ಅಡಿ ದೂರ ನಿಂತು ಮಾತಾಡಿ. ಹತ್ತಿರದಲ್ಲೇ ನಿಂತು ಮಾತಾಡ್ಬೇಕಂತ ಸಂದರ್ಭ ಇದ್ರೆ, ಈಗ ಮದುವೆ ಇರ್ಬೋದು ಅಥವಾ ಸಮಾರಂಭ ಇರ್ಬೋದು, ವರ್ಷಗಟ್ಟಲೆ ನಾವು ಅವುಗಳಿಗೆ ಹೋಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹತ್ರ ನಿಂತು ಮಾತಾಡೋ ಸಂದರ್ಭ ಇದ್ರೆ ಮಾಸ್ಕ್ ಹಾಕೊಂಡು ಅಲ್ಲಿ ಭಾಗವಹಿಸಿ. ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಸೋಂಕಿನ ಲಕ್ಷಣಗಳು ಆರಂಭ ಆದ್ರೆ ತಕ್ಷಣದಲ್ಲಿಯೇ ನೀವು ಬೇರೆಯವರಿಗೆ ಇದು ಸೋಂಕು ಹರಡದೇ ಇರುವಂತ ಜಾಗೃತೆಯನ್ನ ಪ್ರತಿಯೊಬ್ಬ ಸೋಂಕಿತ ವ್ಯಕ್ತಿ ವಹಿಸಬೇಕು. ಯಾಕಂದ್ರೆ ಯಾರಿಗೆ ತಲೆನೋವು ಇದೆ, ಯಾರಿಗೆ ಸ್ವಲ್ಪ ಗಂಟ್ಲು ಕೆರೆತ ಇದೆ ಅಂತ 3ನೇವರಿಗೆ ಅಥವಾ ಎದುರುಗಡೆ ಇದ್ದವರಿಗೆ ಗೊತ್ತಾಗುದಿಲ್ಲ. ಆದ್ರಿಂದ ಇದು ಆಯಾ ವ್ಯಕ್ತಿಯ ಜವಾಬ್ದಾರಿ. ರೋಗ ಲಕ್ಷಣ ಬಂದ್ರೆ ನಾನು ಈ ತಕ್ಷಣ ನನ್ನ ಮನೆಯವರಿಂದ ದೂರದಲ್ಲಿ ಇರಬೇಕು, ಬೇರೆ ಕೋಣೆಯಲ್ಲಿ ಇರಬೇಕು, ಅಥವಾ ಅವ್ರ ಜೊತೆ ಮಾತಾಡುವಾಗ ದೂರ ನಿಂತು ಮಾತಾಡಬೇಕು. ನನ್ನಿಂದ ನನ್ನ ಮನೆಯ ಮಂದಿಗೆ ಸೋಂಕು ತಗಲದ ಹಾಗೆ ನಾನು ಎಚ್ಚರಿಕೆ ವಹಿಸಬೇಕು. ಅದು ಕೂಡ ಮನೆಯಲ್ಲಿ ಹಿರಿಯ ವಯಸ್ಸಿನವರು, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದವರು, ಅತ್ಯಂತ ಹೆಚ್ಚು ರಕ್ತದ ಒತ್ತಡ ಇದ್ದವರು, ಅಥವಾ ತುಂಬಾ ತೂಕ ಇದ್ದವರು, ಅಂದ್ರೆ ಬೊಜ್ಜಿದ್ದವರು ಇದ್ರೆ ಅವರಿಗೆ ಏನಾದ್ರೂ ಸೋಂಕು ತಗಲಿದ್ರೆ ಅವರಿಗೆ ಸಮಸ್ಯೆ ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಅವರಿಂದ ಇನ್ನಷ್ಟು ಹೆಚ್ಚು ಎಚ್ಚರಿಕೆಯಿಂದ ದೂರ ಇರಬೇಕು. ಮತ್ತೆ ಅಂತ ಸಮಸ್ಯೆಗಳಿದ್ದವರು ಕೂಡ ತಾವು ಸ್ವತಃ ಇನ್ನಷ್ಟು ಹೆಚ್ಚು ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ರೋಗವನ್ನ ತಡೆಯಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇರುವ ಕೆಲಸ ಇದು ಇಷ್ಟೇ. ಇದಕ್ಕಿಂತ ಬೇರೆ ಯಾವುದನ್ನು ಮಾಡಿದ್ರೂ ಉಪಯೋಗ ಆಗುದಿಲ್ಲ. ಸೊ ಇದು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅವರ ನೆಲೆಯಲ್ಲೇ ಮಾಡಬೇಕಾದ ಕೆಲಸ ಹೊರತು ಸರ್ಕಾರ ಲಾಠಿ ಬೀಸುವುದರಿಂದ ಅಥವಾ ಯಾರನ್ನಾದ್ರೂ ಹೊಡೆಯುವುದರಿಂದ ಬಡಿಯುವುದರಿಂದ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಮಾಹಿತಿಯನ್ನ ಕೊಡಬೇಕು ಸರ್ಕಾರ ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಈಗ ಮಾಡಿಲ್ಲ ಸರ್ಕಾರ ಆಗ್ಲಿ ಮಾಧ್ಯಮಗಳಾಗ್ಲಿ ಮಾಡಿಲ್ಲ ಇದುವರೆಗೆ. ಖಂಡಿತವಾಗಿ ಮಾಡಿಲ್ಲ. ಮಾಧ್ಯಮಗಳು ಮಾಡಿದ್ದು ಕೋವಿಡ್ ಏನೋ ರಣಭೀಕರ ಮರಣ ಮೃದಂಗ ಅಂತ ಹೇಳಿಕೊಂಡು ಬಂದದ್ದು. ಅದರಾಚೆಗೆ ವೈಜ್ಞಾನಿಕವಾದ ಅಥವಾ ಏನು ವೈದ್ಯಕೀಯ ತಳಹದಿಯ ಸಂಶೋಧನೆ ಆಧಾರದ ಮೇಲೆ ಏನನ್ನು ಹೇಳಿಲ್ಲ. ಹರಡುವುದು ನಾವು ಅತ್ಯಂತ ಸನಿಹದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಇದ್ದಾಗ, ಯಾವಾಗ ಮನೆಯಲ್ಲಿ ತುಂಬಾ ಹೊತ್ತು ಇರ್ತೇವೆ ಅಥವಾ ಇಡೀ ದಿವಸ ನಾವು ಮನೆಯಲ್ಲೇ ಒಂದೇ ಕೋಣೆಯಲ್ಲಿ ಸುತ್ತಾಡ್ತಾ ಇರ್ತೇವೆ, ಊಟವೋ ಮತ್ತೊಂದೋ ಇನ್ನೊಂದೋ ಪೇಪರ್ ಓದೋದು ಯಾವುದೇ ನಮ್ಮ ರುಟೀನ್ ವರ್ಕ್. ಸೊ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ, ಆ ಮನೆಯ ಒಬ್ಬ ವ್ಯಕ್ತಿಗೆ ಇದ್ದರೆ ಅದು ಖಂಡಿತವಾಗಿಯೂ ಏನು ಸ್ವಾಭಾವಿಕವಾಗಿ ಇನ್ನೊಬ್ಬನಿಗೆ ಸೋಂಕು ಹರಡುತ್ತೆ. ಸೊ ನೀವು ಸುಮ್ಮನೆ ನೈಟ್ ಕರ್ಫ್ಯೂ ಹಾಕುವುದು ಅಥವಾ ಏನೋ ಬೀದಿ ರಸ್ತೆಯನ್ನು ಬಂದ್ ಮಾಡುವುದರಿಂದ ಅದೇನು ನಿಯಂತ್ರಣ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಮತ್ತೆ ಅವರು ಕೇಳಿರುವಂತ ಒಂದು ಪ್ರಶ್ನೆ. ಬಹುಶಃ MG ಹೆಗ್ಡೆ ಅವರು ಅಥವಾ ನೀವು ಕೂಡ ಪ್ರಶ್ನೆ ಮಾಡಿದ್ರು, ಕಳೆದ ವರ್ಷದ ಏನು ನಾವು ಮಾಡಿದಂತ ಲಾಕ್ಡೌನು, ನಾವು ಮಾಡಿದಂತ ನೈಟ್ ಕರ್ಫ್ಯೂನಲ್ಲಿ ಎಷ್ಟು ಪ್ರಕರಣಗಳನ್ನು ನಾವು ನಿಯಂತ್ರಿಸಲು ಸಾಧ್ಯ ಆಯಿತು ಅನ್ನುವುದನ್ನು ಫ್ಯಾಕ್ಟ್ ಅನ್ನು ಇದುವರೆಗೆ ಯಾರು ಕೊಟ್ಟಿಲ್ಲ.
ಡೇ ಟು ಡೇ ಕೇವಲ ಸಂಖ್ಯೆಯನ್ನು ಮಾತ್ರ ಹೇಳ್ತಾರೆ. ಇವತ್ತು ಇಷ್ಟು ಮಂದಿಗೆ ಏನು ಕೊರೋನಾ ಪಾಸಿಟಿವ್ ಅಂತ ಬಂತು. ಒಂದು ಅದು ಸ್ಪೆಸಿಫಿಕ್ ಆಗಿ ಇಂಥ ಊರು ಹೇಳುವುದು ಅವರ ದಾಖಲೆಯಲ್ಲಿ ಇರ್ತದೆ. ಹಾಗೆ ದಾಖಲೆಯಲ್ಲಿರುವಾಗ ಆ ಊರು, ಆ ಮನೆ, ಆ ಕೇರಿ ಅವರಿಗೆ ಗೊತ್ತಾಗಿರ್ತದೆ. ಸೊ ಅದನ್ನ ಡಿಸೆಂಟ್ರಲೈಸೇಷನ್ ಮಾಡಿ ಇವರು ಅದನ್ನ ಅಲ್ಲಿ ಕ್ರಮ ತಗೊಳ್ಬೇಕೇ ಹೊರತು, ಈಗ ಉದಾಹರಣೆಗೆ ನಿಮ್ಮ ರಿಪೋರ್ಟಿಗೆ ಬರ್ತದೆ ದಕ್ಷಿಣ ಕನ್ನಡದಲ್ಲಿ ಇವತ್ತು 100 ಪ್ರಕರಣ. ಎಲ್ಲಿ? ಇಲ್ಲ. ಮಂಗಳೂರು ನಗರವಾ? ಮಂಗಳೂರು ನಗರದಲ್ಲಿ ಯಾವ ವಾರ್ಡಲ್ಲಿ ಎಷ್ಟು, ಅಥವಾ ಬೆಳ್ತಂಗಡಿಯಾ, ಅಥವಾ ಅದು ಹೇಳುವುದಿಲ್ಲ. ಈ ಸ್ಪಷ್ಟವಾಗಿ ಇಂಥ ಏರಿಯಾದಲ್ಲಿ ಬಂದಿದೆ, ಆ ಏರಿಯಾವನ್ನ ಸ್ವಲ್ಪ ಜನಜಾಗೃತಿ ಮಾಡುವಂಥದ್ದು, ಅವನ ಮನೆಯ ಸುತ್ತಮುತ್ತ ತಿಳುವಳಿಕೆ ಕೊಡುವಂತಹದ್ದು, ಇದನ್ನು ಮಾಡ್ತಾ ಹೋದ್ರೆ ಸಾಕು. ಅದೇ ಈಗ ಕಕ್ಕೆಲಾಯರು ಕೂಡ ಅದನ್ನೇ ಹೇಳುವಂಥದ್ದು. ಏನು, ಯಾರಿಗೆ ಜ್ವರ ಬಂದಿದೆ, ಜ್ವರದ ಲಕ್ಷಣ ಇದೆ ಅಥವಾ ಶೀತ ನೆಗಡಿ ಲಕ್ಷಣ ಇದೆ, ಅವರಿಗೆ ವಿಶೇಷ ನಿಗಾವನ್ನು ಕೊಡಿ, ನಿಮ್ಮ ಮನೆಯಲ್ಲೇ ಇರಿಸಿಕೊಂಡು. ದೂರ ಗಂಭೀರವಾದಂತಹ ಸಂದರ್ಭದಲ್ಲಿ ಸುಳ್ಳಾಗಿ ಗ್ಲಾಸ್ ಮೇಲಾದ್ರೆ ಇಷ್ಟೊತ್ತಿರ್ತದೆ, ಕ್ಯಾಮರಾ ಮೇಲೆ ಇಷ್ಟೊತ್ತಿರ್ತದೆ, ಬಟ್ಟೆ ಮೇಲೆ ಇಷ್ಟೊತ್ತಿರ್ತದೆ, ಎಲ್ಲ ಒಟ್ಟಾರೆ ಸ್ಪ್ರೆಡ್ ಮಾಡಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಸೊ ಈಗ ನಾನು ಹೇಳ್ತಾ ಇರೋದು, ಇವತ್ತು ನೈಟ್ ಕರ್ಫ್ಯೂ ಹೇಳುವಂಥ ಮೂರ್ಖತನದ ನಿರ್ಧಾರ ಏನಿದೆ ಸರ್ಕಾರ, ಅದು ಸರಿ ಅಂತಾದರೆ ಅವರು ಜನರ ಎದುರಿಗೆ ಬಂದು ಎದುರು ಕೂತ್ಕೊಂಡು ಮಾತಾಡಲಿ. ಈಗ ಪ್ರಕಾಶ್ ಅವರೇ, ಈಗ 10 ಗಂಟೆ ನಂತರ ಕರ್ಫ್ಯೂ ಅಂತ ಹೇಳಿದ್ರೆ, ಈಗ ನಿಮ್ಮ ಉದ್ಯಮದವರಿಗೆ, ಹೋಟೆಲ್ ಉದ್ಯಮದವರಿಗೆ ನೀವು 10 ಗಂಟೆ, ಹಲೋ, ಎಸ್, ಈಗ 10 o'clock 10 ಗಂಟೆ ನಂತರ ಕರ್ಫ್ಯೂ. ಈಗ 10 ಗಂಟೆ ಮೇಲೆ ಕರ್ಫ್ಯೂ ಅಂತ ಹೇಳಿದ್ರೆ ಸಂಜೆ 6 ಗಂಟೆ ನಂತರನೇ ಪೇಟೆಯಲ್ಲಿ ಜನ ಇರೋದಿಲ್ಲ. ಪಾಪ ಜನರು ಬೇಗ ಹೋಗ್ತಾ ಇದ್ದಾರೆ. ಮೊದಲಿಗೆ ಕರ್ಫ್ಯೂ ಆಗೋದು ಮೊದಲಿಗೆ ಜನರು 7 ಗಂಟೆಗೆ 8 ಗಂಟೆಗೆ 9 ಮನೆಗೆ ಸೇರಿದ್ದಾರೆ. ಹೌದು. ಈಗ 10 ಗಂಟೆ ನಂತರ ಕರ್ಫ್ಯೂ ಹಾಕಿದ್ರೆ ಈಗ 6 ಗಂಟೆ ಅಂತ ಜನವೇ ಇಲ್ಲ. ಹೌದು, ಅದು ಬಿಡಿ. ಮತ್ತೆ ಈ ನಮ್ಮ ಸಿಟಿ ಬಸ್ಗಳು ಬಂದ್ ಮಾಡ್ತಾರೆ. ಹೌದು. 6 ಗಂಟೆ ನಂತರ ಕೆಲವು ಜಾಗಗಳಿಗೆ ಹೋಗುವ ಸಿಟಿ ಬಸ್ಗಳೆಲ್ಲ ಬಂದೇ ಇಲ್ಲ. ತುಂಬಾ ಈ ಬಿಸ್ನೆಸ್ ಮ್ಯಾನ್ಗಳು ಕಂಪ್ಲೀಟ್ ಸಾಯ್ತಾರೆ, ಕೆಲಸದವರು ಸಾಯ್ತಾರೆ, ಎಲ್ಲರೂ ಸಾಯಿದೆ. ಈ ಕೊರೋನಾಕ್ಕಿಂತ ಜಾಸ್ತಿ ಈಗ ಈ ಎಂತ ಹೇಳ್ತಾರಪ್ಪ, ಈ ಹೊಟ್ಟೆಗಿಲ್ಲದೆ ಸಾಯುವವರು ಜಾಸ್ತಿ ಇದ್ದಾರೆ. ಖಂಡಿತವಾಗಿ ಹೊಟ್ಟೆಗಿಲ್ಲದೆ ಮತ್ತು ಆರ್ಥಿಕವಾಗಿ ಏನೋ ತೊಂದರೆಗೊಳಗಾಗಿ. ಖಂಡಿತ ಆರ್ಥಿಕವಾಗಿ ಜನರಿಗೆ ಪಾಪ ಈ ಸರಿ ನೋಡಿ, ಹೋದ ಸರಿ ಎಲ್ಲ ಇವರು ಕಿಟ್ ಕೊಟ್ರು, ಅದು ಕೊಟ್ರು, ಏನೇನು ಮಾಡಿದ್ರು. ಹೌದು. ಅದರಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡ್ರು ಯಾವ್ದು ಕೆಲವರು. ಹೌದು. ಕಿಟ್ಟು ಕೊಟ್ಟು ಈ ಸರಿ ಯಾವ ರೀತಿ ಪ್ರಚಾರ ಗಿಟ್ಟಿಸ್ಕೊಳ್ತಾರೆ ಅಂತ ಕಾದು ನೋಡ್ಬೇಕು ನಾವೀಗ. ಹೌದು. ಪ್ರಚಾರ ಏನು ತೆಕ್ಕೊಳ್ತಾರೆ ಅಂತ, ಅವ್ರು ಯಾವ್ದೆಲ್ಲ ಏನ್ ಕೊಡ್ತಾರೆ ಬಡವರಿಗೆ ಅಂತ ಹೇಳಿ ಕಾದು ನೋಡ್ಬೇಕು ಪಾಪ. ಆಯ್ತು. ವ್ಯಾಪಾರ ಇಲ್ಲ. ಈಗ ನೀವು ವ್ಯಾಪಾರ ನಡೆಸುವವರ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ? ಉದ್ಯಮಿಗಳ, ವ್ಯಾಪಾರಸ್ಥರ, ಹೋಟೆಲ್ನವರ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ? ಇಲ್ಲ, ಯಾರು ಸ್ಪಂದಿಸುದಿಲ್ಲ. ಅಲ್ಲ, ಈಗ ಹೋಟೆಲ್ಗಳು ಈಗ ನಡೆಯುದಂತ ಹೇಳಿದ್ರೆ, ಈಗ ಒಂದು ಹೋಟೆಲ್ ಅಲ್ಲಿ 30-40 ಜನ ಇರ್ತಾರೆ ಕೆಲಸದವರು. ಈಗ ನಡೆಯುದಂತ ಹೇಳಿದ್ರೆ ಈ ಕೆಲಸಗಳಿಗೋಸ್ಕರ ನಡೆಸ್ತಾ ಇದ್ದಾರೆ ಹೋಟೆಲ್ ಅವರು ಅಷ್ಟೇ. 40 ಮಂದಿದು ಜೀವನ ಹೋಗ್ಲಿ ಪಾಪ ಅಂತ ಹೇಳಿ. ಯಾವುದು ಹೋಟೆಲ್ ನ ಮಾಲಕರಿಗೆ ಏನಿಲ್ಲ ಈಗ, ಯಾವುದು ಲಾಭ ಇಲ್ಲ ಉಂಟಲ್ಲ. ಈಗ ಬಾಂಬೆಯಲ್ಲಿ ಮಾಡಿದ್ರೆ 8 ಗಂಟೆ ಎಷ್ಟು ಮಂದಿ ನಮ್ಮ ಊರಿನವರೇ, ಕರ್ನಾಟಕ, ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿಯವರೇ ಬಾಂಬೆಯಲ್ಲಿ 8 ಗಂಟೆ ಖರ್ಚು ಹಾಕಿದ್ರು. ಎಲ್ಲ ಪಾಪ ಸೋತು ಸುಣ್ಣಾಗಿ ಈಗ ಇಲ್ಲಿ ದಕ್ಷಿಣ ಕನ್ನಡ ಯಾವ ಭೂತ ಕೋಲ ಯಾವುದು ಇಲ್ಲ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಯಾವುದು ಗಂಟೆ ಸುರಿತಾ ಇದ್ರು ಭೂತ ಕೋಲದವರಿಗೆ, ದೇವಸ್ಥಾನಕ್ಕೆ, ಅದಕ್ಕೆಲ್ಲ ಸುರಿತಾ ಇದ್ರು. ಯಾವ ದೇವಸ್ಥಾನದವರು ಹೆಲ್ಪ್ ಮಾಡುದಿಲ್ಲ, ಯಾವ ಕೋಲದವರು ಹೆಲ್ಪ್ ಮಾಡುದಿಲ್ಲ. ಪರಿಸ್ಥಿತಿ ಭಯಂಕರ. ನನ್ನ ಫ್ರೆಂಡ್ಸ್ ಅವರೆಲ್ಲ ತುಂಬಾ ಇದ್ದಾರೆ ಬಾಂಬೆಯಲ್ಲಿ, ಹೋಗ್ತಾ ಇದ್ದಾರೆ ಫೋನ್ ಮಾಡಿ. ಅದೇ ಪರಿಸ್ಥಿತಿ ಈಗ ಮಂಗಳೂರಿಗೆ ಬರ್ತದೆ ಹೋಟೆಲ್ ಉದ್ಯಮಕ್ಕೆ ಖಂಡಿತವಾಗಿಲ್ಲ. ಈಗ ಎಸ್, ಇದು ಪ್ರಕಾಶ್ ಅವರೇ, ಸರ್ಕಾರದ ಮೇಲೆ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರದ ಹತ್ರ ಏನು ಕೇಳಲಿಕ್ಕೆ ಅಥವಾ ಹೇಳಲಿಕ್ಕೆ ಬಯಸ್ತೀರಿ ಅಂತ? ಅವ್ರೇನು ಕೇಳೋದಿಲ್ಲ, ಕೇಳಲಿಕ್ಕೆ ಏನಿಲ್ಲ. ಇದೆಲ್ಲ ಇವರು ಜೋಕ್ ಮಾಡ್ತಾ ಇದ್ದಾರೆ ಜನರಿಗೆ ಅಷ್ಟೇ. ಅವರಿಗೆ ಜನರಿಗೆ ಅವೇರ್ನೆಸ್ ಕೊಡಿ. ಅದಾಗುದು ಬೇರೆ, ಜ್ವರ ಬಂದ್ರೆ ಡಾಕ್ಟರ್ ತೋರಿಸುದು, ಅದು ಕೊಡಿ. ಅದು ಬಿಟ್ಟು ಎಂತದ ನಂಗೆ ಅರ್ಥ ಆಗುದಿಲ್ಲ ಇವ್ರದ್ದು ಈ ಗವರ್ಮೆಂಟ್ ಇದು. ಏನು ಹೇಳ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇವರಿಗೆ. ಖಂಡಿತ. ಯಾರು ಇವರಿಗೆ ತಿಳುವಳಿಕೆ ಹೇಳುವವರು ಯಾರು ಇಲ್ವ ಅಂತ ಗೊತ್ತಿಲ್ಲ. ಈ ಬಿಜೆಪಿ ಗವರ್ಮೆಂಟ್ ಈಗ ಏನಾಗಿದೆ ಅಂತ ಹೇಳಿ ಅವರವರ ಇದ್ರಲ್ಲಿ ಇದ್ದಾರೆ, ಎಲ್ಲ ಗಮ್ಮತ್ತಲ್ಲಿ ಇದ್ದಾರೆ, ಎಲ್ಲ ದುಡ್ಡು ಮಾಡೋದ್ರಲ್ಲಿದ್ದಾರೆ. ಖಂಡಿತ. ಇಲ್ಲಿಗ ಪಕ್ಷ ಅಂತೇಳಿ ಇಲ್ಲ ಈಗ. ಯಾವುದು ನಮಗೆ ಜನಸಾಮಾನ್ಯರಿಗೆ ಈಗ ಒಂದು ಕಾಂಗ್ರೆಸ್ ಇರುತ್ತೊಂದು ಬಿಜೆಪಿ ಇರುದು, ಇದನ್ನು ಬಿಟ್ಟು ಇನ್ನೊಂದು ಹೊಸ ಪಕ್ಷ ಆಗ್ಬೇಕು ಈಗ ನಮ್ಮ ಇಂಡಿಯಾದಲ್ಲಿ. ಖಂಡಿತ. ಒಂದೇ ತರ ಆಗಿದೆ. ಅವರು 70 ವರ್ಷದಲ್ಲಿ ದುಡ್ಡು ಮಾಡಿದ್ರು, ಇವರು 6 ವರ್ಷದಲ್ಲಿ ದುಡ್ಡು ಮಾಡಿದ್ರು ಅಷ್ಟೇ.
ಅವ್ರು 70 ವರ್ಷದಲ್ಲಿ, ಇವ್ರು 6 ವರ್ಷದಲ್ಲಿ. ಹೌದು ಎಸ್ ಎಸ್ ಎಸ್, ಖಂಡಿತವಾಗಿ ಸರ್, ಯಾಕಿಲ್ಲ? ಹೌದು, ಅವ್ರು 70 ವರ್ಷದಲ್ಲಿ ಮಾಡಿದ ದುಡ್ಡು ಇವರು 6 ವರ್ಷದಲ್ಲಿ ಮಾಡಿದ್ರು. 6 ವರ್ಷದಲ್ಲಿ ಮಾಡಿದ್ರು. ಜನಸಾಮಾನ್ಯರು ಸತ್ತೇ ಹೋದ್ರು, ಜನಸಾಮಾನ್ಯರು ಸತ್ತೇ ಹೋದ್ರು. ಉದ್ಯಮಿಗಳು ಕೂಡ, ಉದ್ಯಮಿಗಳಿಗೆ ಕೂಡ ಸುಸ್ತಾದ್ರು, ಜನಸಾಮಾನ್ಯರು ಸತ್ತೇ ಹೋದ್ರು. ಎಸ್ ಎಸ್ ಎಸ್, ಪ್ರಕಾಶ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂತ ಪ್ರಕಾಶ್ ಪಾಂಡೇಶ್ವರ ಅವರು ಹೇಳುವಂತದ್ದು, ನಾವು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರ ಸಲುವಾಗಿ ಹೋಟೆಲ್ ನಡೆಸ್ತಾ ಇದ್ದೇವೆ ಅಂತ. ಸೊ ಇಲ್ಲ ಅಂತ ಹೇಳಿದ್ರೆ ಅವರ ದಿನಾನು ಹೋಗಲ್ಲ, ನಾವು ಬಾಗಿಲಾಕಿ ಕೂತ್ಕೊಳ್ಬೇಕು ಅಂತ. ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ನನಗೆ ತಿಳಿದಿರೋ ಮಟ್ಟಿಗೆ ಇವರು ಈ ನೈಟ್ ಕರ್ಫ್ಯೂ ಇವರು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಈ ನೈಟ್ ಕರ್ಫ್ಯೂ ಅದೇನು ನೈಟ್ ಶಿಫ್ಟ್, ಇದು ಶಿಫ್ಟ್ ಅಲ್ಲಿ ಡ್ಯೂಟಿ ಮಾಡುವ ಕೊರೋನಾ ಅಲ್ಲ, ಅದು ನೈಟ್ ಅಲ್ಲಿ ಮಾಡ್ಲಿಕ್ಕೆ, ಡೇನಲ್ಲಿ ಮಲಗಿ ರಾತ್ರಿ ಎದ್ದು ಬರುವ ಕೊರೋನಾ ಅಲ್ಲ ಅದು. ಆಕ್ಚುಲಿ ಇವರಿಗೆ ನಿಜವಾಗಿ ಜನರ ಮೇಲೆ ಕಾಳಜಿ ಇದ್ರೆ ಇವರು ವೀಕೆಂಡ್ ಅನ್ನು ಲಾಕ್ ಡೌನ್ ಮಾಡ್ಲಿ, ಸಂಡೇ ಸ್ಯಾಟರ್ಡೇ ವೀಕೆಂಡ್ ಇಂದ ಸಂಡೇ ಈವ್ನಿಂಗ್ ಇಂದ ಇವರು ಮಂಡೇ ಮಾರ್ನಿಂಗ್ ಗಂಟ ವೀಕೆಂಡ್ ಮಾಡ್ಲಿ. ಹೌದು, ಸ್ಯಾಟರ್ಡೇ ನೈಟ್ 10 ಗಂಟೆ ಗಂಟ ಮಾಡ್ಲಿ, ಸಂಡೇ ನೈಟ್ ಗಂಟ ಮಾಡ್ಲಿ ಆ ವೀಕೆಂಡ್ ಅನ್ನು. ಆವಾಗ ಜನಜಂಗುಳಿ ಆಗ್ತದೆ. ಆಮೇಲೆ ಅದನ್ನಲ್ಲೂ ಪ್ರಮುಖವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೊರೋನಾದ ಅಂತ ಭಯ ಇಲ್ಲ. ಯಾಕೆಂದ್ರೆ ಬೆವರು ಸುರಿಸಿ ದುಡಿತಾನೆ 4 ಗಂಟೆ ಗಂಟ, ಅವನಿಗೆ ಯಾವುದೇ ಕಾಯಿಲೆ ಕಸಾಯಗಳು ಬರುವುದಿಲ್ಲ. ಬಂದ್ರೆ ನಗರ ಪ್ರದೇಶಕ್ಕೆ ಇವರು ಕಟ್ಟುನಿಟ್ಟಿನ ಕ್ರಮ ತಗೊಂಡ ರೀತಿ ಮಾತ್ರ ಇದು ಸರಿ ಇಲ್ಲ. ಈ ನೈಟ್ ಅವಶ್ಯಕತೆ ಇಲ್ಲ. ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತದೆ. ರಾತ್ರಿ ಟ್ರಾನ್ಸ್ಪೋರ್ಟ್, ನಿಮಗೆ ತರಕಾರಿಯಲ್ಲಿಂದ ಬರಬೇಕು. ಈಗ ಒಬ್ಬ ರೈತರಾಗಿ ನೀವು ಹೇಳಿ, ನಿಮಗೆ ನೈಟ್ ಕರ್ಫ್ಯೂ ಮಾಡಿದ್ರೆ ಪ್ರಯೋಜನನೋ ಕಷ್ಟನೋ ನಷ್ಟವೋ? ನಮಗೂ ಇದರ ಎಫೆಕ್ಟ್ ಆಗ್ತದೆ. ಯಾಕೆಂದ್ರೆ ನಮ್ಮ ಈ ಸರಕು ಏನಿದೆ, ನಮ್ಮ ಕೃಷಿ ಉತ್ಪನ್ನಗಳು, ಇದು ಸ್ಟೇಟ್ ಇಂದ ಸ್ಟೇಟ್ಗೆ ಹೋಗುವಂತದ್ದು. ಇವರು ಈ ತರ ಕರ್ಫ್ಯೂಗಳು ಮಾಡಿದ್ರೆ ಗಾಡಿಗಳು ರಾತ್ರಿ ಓಡಾಡಕ್ಕಿಲ್ಲ. ಹೆಚ್ಚಿನ ನಿಮ್ಗೆ ಟ್ರಾನ್ಸ್ಪೋರ್ಟ್ ಗಾಡಿಗಳು ರಾತ್ರಿ ಓಡಾಡುದು. ಮುಖ್ಯವಾಗಿ ತರಕಾರಿ, ಅದ್ರ ಜೊತೆ ನಮ್ಮ ಅಡಿಕೆ ಕೂಡ, ಅಡಿಕೆ ಮೇಲೆ ಎಫೆಕ್ಟ್ ಬೀಳುತ್ತೆ. ನೆಕ್ಸ್ಟ್ ವೀಕಲ್ ನೋಡಿ ನೀವು, 20-30 ರೂಪಾಯಿ ಡೌನ್ ಆಗುತ್ತೆ ಕೆಜಿಗೆ. ಯಾಕಂದ್ರೆ ಮಾಲ್ಗಳು ಹೋಗ್ತಾ ಇಲ್ಲ, ರಾತ್ರಿ ಹೋಗುವಂತ ಮಾಲು ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗುವಂತದ್ದು ಅದೆಲ್ಲ ನಿಂತು ಹೋಗ್ತವೆ, ಕಾಸ್ಟ್ಲಿ ಆಗ್ತದೆ. ಆಮೇಲೆ ಸಾಮಾನ್ಯ ನಾಗರಿಕರಿಗೂ ಹೊರೆ ಬೀಳ್ತದೆ. ತರಕಾರಿಯಲ್ಲಿಂದ ಬೆಂಗಳೂರು ಕೋಲಾರದಿಂದ ಬರಬೇಕು, ಆ ಗಾಡಿಗಳು ಇವರು ಅಲ್ಲಲ್ಲಿ ತಡೆದ್ರೆ ರಾತ್ರಿ ಗಾಡಿಗಳು ಓಡಿಲ್ಲ ಅಂದ್ರೆ ಇಲ್ಲಿ 3 ದಿನ ಆದ್ರೂ ತರಕಾರಿ ಬರಲ್ಲ. 30 ರೂಪಾಯಿ ಇರುವ ತರಕಾರಿ 50 ರೂಪಾಯಿ ಹೋಗ್ತದೆ. ಆಮೇಲೆ ತರಕಾರಿ ನಾವೀಗ ಮಂಗಳೂರು ಅಥವಾ ಉಡುಪಿ ಅಥವಾ ಕಾಸರಗೋಡು ಭಾಗಕ್ಕೆ ನೋಡುವ, ಬರುವಂತ ತರಕಾರಿಯ ಲಾರಿಗಳು, ಟೆಂಪೋಗಳು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಬರುತ್ತೆ, ರಾತ್ರಿ ಓಡಾಡ್ತವೆ. 3 ಗಂಟೆ ಬಂದು 3 ಗಂಟೆಯಿಂದ ಅನ್ಲೋಡ್ ಮಾಡುವಂತ ಪ್ರಕ್ರಿಯೆಗಳು ಮೊದಲು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ, ಇವಾಗ APMC ಮಾರ್ಕೆಟ್ ಅಲ್ಲಿ ನಡೀತದೆ. ಈಗ ನೀವು 5 ಗಂಟೆ ತನಕ ಇಲ್ಲಿ ಏನು ಕರ್ಫ್ಯೂ ಹಾಕಿದ್ರೆ ಈ ಮುಂಜಾನೆ ನಡೆಯುವಂತ ಕೆಲಸಗಳೆಲ್ಲ ಸ್ಥಗಿತ ಆಗ್ತವೆ. ಆಮೇಲೆ ರೈತ ಏನ್ ಮಾಡ್ತಾನೆ, ಅಲ್ಲಿ ಡೇನಲ್ಲಿ ಅವ್ರು ಕೀಳ್ತಾನೆ ಎಲ್ಲ ತರಕಾರಿಗಳು ಕಿತ್ತು, ಬೆಳಗಿಂದ ಸಾಯಂಕಾಲ ಒದ್ದಾಡಿ ಅವನು ಮೂಟೆಗಳು ಹಾಕೊಂಡು ಲಾರಿಗೆ ಕಾದ್ರೆ, ಲಾರಿಯೇ ಬಂದಿಲ್ಲ ಅಂದ್ರೆ ಅಲ್ಲಿ ಕೊಲ್ತೋಗ್ತದೆ, ಅವನಿಗೂ ನಷ್ಟ ಆಗ್ತದೆ ಅಲ್ಲಿ ಬೆಳೆಯುವಂತ ರೈತನಿಗೆ. ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಇವರು. ಮತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಪ್ರಕಾಶ್ ಪಾಂಡೇಶ್ವರ್ ಬೇರೆ ಬೇರೆ ಅಭಿಪ್ರಾಯ ನೋಡಿ, ಡಾಕ್ಟರ್ ಕಕ್ಕಿಲಾಯರು ಕೂಡ ಕಕ್ಕಿಲಾಯರ್ದು ವೈಜ್ಞಾನಿಕ, ಇದು ವ್ಯಾವಹಾರಿಕವಾಗಿ. ಇವಾಗ ನಿಮ್ಗೆ ಗೊತ್ತಿದ್ದಾಗೆ ಹೋದ ವರ್ಷದಲ್ಲಿ ಇದೇ ಸೀಸನ್ ಅಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಅಥವಾ ನಿಮ್ಮ ಕಲಾಕಾರರು ಎಲ್ಲರೂ ಪೆಟ್ಟಿದ್ರು, ಸಂಪೂರ್ಣ. ಇದರಲ್ಲಿ ಶಾಮಿಯಾನದವರು ಇರ್ಬೋದು, ನಿಮ್ಮ ಕ್ಯಾಟ್ರಿಂಗ್ನವ್ರು ಇರ್ಬೋದು, ಬಡಿಸುವವರು, ಅಡಿಗೆಯವರು ಎಲ್ಲರೂ ಪೆಟ್ಟಿದ್ರು. ಅವರಿಗೆ 4 ತಿಂಗಳು ಅಥವಾ 5 ತಿಂಗಳೊಂದು ಸೀಸನ್, ಅವರು ಇಡೀ 1 ವರ್ಷದ ಆರ್ಥಿಕ ಸುಭದ್ರತೆಯನ್ನು ಮಾಡ್ಕೊಳ್ತಾರೆ. ಇವತ್ತೊಬ್ಬರು ಯಕ್ಷಗಾನ ಕಲಾವಿದರು ಫೇಸ್ಬುಕ್ ಅಲ್ಲಿ ಹಾಕಿದ್ರು, ನಮ್ಮ ಗತಿ ಏನು ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ರಾಜಕೀಯಕ್ಕೆ ಸೇರಿ, ಇಲ್ಲದಿದ್ರೆ ದೇವರೇ ಗತಿ ಅಂತ. ರಾಜಕೀಯಕ್ಕಾದ್ರೆ ಮುಕ್ತ ಉಂಟು, ರಾಜಕೀಯಕ್ಕೆ ಮುಕ್ತ ಉಂಟು ಅಂದ್ರೆ ರಾಜಕಾರಣಿಗಳು ಮಾಡುವ ಕಾರ್ಯಕ್ರಮಗಳಿಗೆ ತೊಂದರೆ ಇಲ್ಲ ಅಂತಲ್ಲ. ಅಲ್ಲೊಂದು ನೀವು ಹೋಗಿ ಏನಾದ್ರು ಮಾಡಬೇಕೇ ಬಿಟ್ರೆ, ಇಲ್ಲ ಅಲ್ಲೇ ಒಂದು ಯಕ್ಷಗಾನ ನಮ್ಗೆ ನಡೆಸಲಿಕ್ಕೆ ಕೂಡ ಹೇಳ್ಬೇಕು ರಾಜಕೀಯ ಸಭೆಯಲ್ಲಿ. ಅಲ್ಲೇ ಸಂಗೀತ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಅವಕಾಶ ಉಂಟು, ಇಲ್ಲಿ ಮಾಡ್ಲಿಕ್ಕಿಲ್ಲ. ಸೊ ಈಗ ಇದು ಏನಂದ್ರೆ, ನಾನು ನಿಮ್ಮ ಈ ಹಿಂದೆ ಕೂಡ ಹೇಳಿದ್ದೇನೆ, ಮನುಷ್ಯನಿಗೆ ಒಂದು ಸಮಸ್ಯೆಯನ್ನ, ಅದು ಇಂಥ ಗಂಭೀರ ಸಮಸ್ಯೆಗಳನ್ನು ಎದುರಿಸುವಾಗ ಮಾನಸಿಕ ಶಕ್ತಿ ಗಟ್ಟಿ ಇರಬೇಕು. ಸೊ ಒಬ್ಬ ಫ್ಯಾಮಿಲಿ ಹೆಡ್ ಅಥವಾ ಒಬ್ಬ ಫ್ಯಾಮಿಲಿಯಲ್ಲಿ ದುಡಿಯುವವನಿಗೆ 2 ಅಥವಾ 2 ಜನ ದುಡಿತಾ ಇದ್ದಾರೆ ಅಂತಾದರೆ, ಅವರಿಗೆ ಮನೆಯಲ್ಲಿ ಸಮಸ್ಯೆಗಳಿದ್ರೆ, ನನಗೆ ದುಡಿಮೆ ಬರ್ತಾ ಉಂಟು ಅಂತಾದರೆ ಅವನ ಮನಸ್ಸು ಗಟ್ಟಿ ಇರ್ತದೆ, ಸದೃಢವಾಗಿರ್ತದೆ. ತೊಂದರೆ ಇಲ್ಲಪ್ಪ, ನನಗೆ ಸಂಬಳ ಬರ್ತದೆ, ಐ ವಿಲ್ ಫೇಸ್ ದ ಸಿಚುವೇಶನ್, ಐ ವಿಲ್ ಸ್ಟ್ಯಾಂಡ್ ವಿತ್ ದ ಸೊಸೈಟಿ ಆ್ಯಂಡ್ ದ ಕಂಟ್ರಿ. ನಾನು ಸಮಾಜ ಮತ್ತು ದೇಶದ ಒಟ್ಟಿಗೆ ನಿಲ್ತೇನೆ ಹೇಳುವ ಒಂದು ಭರವಸೆ ಅವನಿಗಿರ್ತದೆ. ಈ ರೋಗಗಳು ಅಂತಹ ಮನಸ್ಥಿತಿ ಇರುವವರಿಗೆ ಪ್ರತಿರೋಧ ಶಕ್ತಿಯನ್ನು ಜಾಸ್ತಿ ಕೊಡ್ತದೆ. ಇದನ್ನು ಬಹುಶಃ ವೈದ್ಯರು ಒಪ್ತಾರೆ. ಈಗ ನನಗೆ 1000 ಚಿಂತೆಗಳು ಸ್ಟಾರ್ಟ್ ಆದರೆ, ನಾಳೆ ಸಂಬಳ ಇಲ್ಲ, ನಾಡಿದ್ದು ಅಮ್ಮನನ್ನು ಆಸ್ಪತ್ರೆಗೆ ಕರ್ಕೊಂಡು ಬೇಕು,
ಇನ್ನೊಬ್ಬನ ಹೆಂಡತಿ ಗರ್ಭಿಣಿ ವ್ಯವಸ್ಥೆ ಆಗಬೇಕು, ಇನ್ನೊಂದು ಮನೆಯಲ್ಲಿ ಶಾಲೆಗೆ ಫೀಸ್ ಕಟ್ಟುವ ಒತ್ತಡ, ಇದೆಲ್ಲ ಬರುವಾಗ ಅವನ ಮನಸ್ಸು ಕುಗ್ಗುತ್ತಾ ಹೋಗ್ತದೆ. ಮನಸ್ಸು ಕುಗ್ಗಿದಷ್ಟು ಅವನ ದೈಹಿಕ ಪ್ರತಿರೋಧ ಶಕ್ತಿ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಆಗ ರೋಗಗಳು ಜಾಸ್ತಿ ಆಗ್ತದೆ ಅಂಥವರಿಗೆ. ಅವನನ್ನು ಫೇಸ್ ಮಾಡೋ ಅವನಿಗೆ ತಾಕತ್ತಿರುವುದಿಲ್ಲ. ಸೊ ಇದು ಕಂಟಿನ್ಯೂಸ್ ಆದರೆ ಕೊರೋನಾ ಬರ್ತದೆ ಅಂತ ನಾನು ಹೇಳುದಿಲ್ಲ, ಬಟ್ ಮಾನಸಿಕವಾಗಿ ಆ ಕುಗ್ಗುವಿಕೆಯಿಂದ ಅವನಿಗೆ ಇರಬಹುದಾದಂತಹ ಬೇರೆ ಕಾಯಿಲೆಗಳು ಉಲ್ಬಣಗೊಳ್ಳುತ್ತದೆ. ವಿಶೇಷವಾಗಿ ಖಿನ್ನತೆ, ಡಿಪ್ರೆಷನ್, ಒತ್ತಡ ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈ ಕೊರೋನಾದ 1% ಹೋಗಿ ಇಲ್ಲಿ 10% ಜಾಸ್ತಿ ಆಗೋ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈಗ ಎಸ್ ಈ ಮಧ್ಯೆ ಮಂಗಳೂರಲ್ಲಿ ಒಂದಷ್ಟು ಜನ ಮಾತನಾಡಿದ್ದಾರೆ ಏನು ಕೊರೋನಾ ಈ ಒಂದು ನೈಟ್ ಕರ್ಫ್ಯೂ ಬಗ್ಗೆ ಮಾತಾಡಿದ್ದಾರೆ. ಅದು ಸಾರ್ವಜನಿಕರಿರ್ಬೋದು ಅಥವಾ ಎಸ್ ಈ ನಡುವೆ ನಮಗೆ ಕಲಾವಿದರಾಗಿರುವಂತಹ ಸುನೀಲ್ ನೆಲ್ಲಿಗುಡ್ಡೆ ಅವರು ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ಮಾತಾಡಿ ನಾನು ಆಮೇಲೆ ಸಾರ್ವಜನಿಕರು ಮಾತನಾಡಿದ್ದನ್ನು ಕೇಳಿಸೋಣ. ಸುನೀಲ್ ಅವರೇ ನಮಸ್ಕಾರ. ನಮಸ್ತೆ. ಸುನೀಲ್ ನೆಲ್ಲಿಗುಡ್ಡೆ ಅವರೇ, ನಾಟಕ ಕಲಾವಿದರು. ಈಗ ನಾಟಕದವರ ಪರಿಸ್ಥಿತಿ ಏನು? ನೈಟ್ ಕರ್ಫ್ಯೂ ಆದರೆ ನಾಟಕದವರ ಪರಿಸ್ಥಿತಿ ಏನು? ಅದೇ ನಾವು ಸದೇ ಹೇಳ್ತಾರೆ 10 ಗಂಟೆ ಮೇಲೆ ಕೊರೋನಾ ಹೇಗೆ ಬರ್ತದೆ ಅಂತ. ಆ ಕೊರೋನಾ ಬೆಳಿಗ್ಗೆ ಎಲ್ಲಿ ಹೋಗಿರ್ತದೆ? ಹೌದು. ಹಗಲೊತ್ತಿಗೆ ಕೊರೋನಾ ಅನ್ನೋದು ಎಲ್ಲಿ ಹೋಗಿರ್ತದೆ? ಹೌದು. 10 ಗಂಟೆ ಮೇಲೆ ಕರ್ಫ್ಯೂ ಮಾಡಿದ್ದು ಬೇಜಾರಿಲ್ಲ, ಕರ್ಫ್ಯೂ ಮಾಡಿದ್ದು ನಮ್ಗೆ. ಆದ್ರೆ ಬೆಳಿಗ್ಗೆ ಕೊರೋನಾ ಎಲ್ಲಿರ್ತದೆ ಅಂತ ನಮ್ಮ ಹತ್ರ ಹೇಳ್ಬೇಕಲ್ಲ, ಕಲಾವಿದರ ಹತ್ರ. ನಾವು ಹೋಗಿ ಅದನ್ನ ಕೊಲ್ತೇವೆ ಒಟ್ಟಾಗಿ. ಅಲ್ಲ, ನಮ್ಗೆ ಹೇಳಿದ್ರೆ ಇಂಥ ಕಡೆಯಲ್ಲಿ ಉಂಟು ಅಂತ ಇವ್ರು ಹೇಳಿದ್ರೆ, ಯಾಕಂದ್ರೆ 10 ಗಂಟೆ ಮೇಲೆ ಬರ್ತದೆ ಅಂತ ಇವ್ರಿಗೆ ಗೊತ್ತುಂಟಲ್ಲ. ಹಾಗಾದ್ರೆ ಬೆಳಿಗ್ಗೆ ಎಲ್ಲಿ ಇರ್ಬೋದಂತ ಇವ್ರಿಗೆ ಗೊತ್ತಿರ್ಬೇಕಲ್ಲ ಅದೆಲ್ಲ. 10 ಗಂಟೆ ಮೇಲೆ ಯಾರಾದ್ರೂ ತಿರ್ಗಾಡ್ತಾರ? ಜಾತ್ರೆ ಸಮಾರಂಭ ಆಗುವ ದಿನ ನಮ್ದು. ಇವರ ಫಂಕ್ಷನ್ ಎಲ್ಲ ನಡೀತದೆ, ನಮ್ಮ ಫಂಕ್ಷನ್ ಯಾಕೆ ಆಗುದಿಲ್ಲ? ಇವರ ಫಂಕ್ಷನ್ ನಡೀತದೆ, ನಿಮ್ಮ ಫಂಕ್ಷನ್ ಆಗುದಿಲ್ಲ. ಅವರ ಫಂಕ್ಷನ್ಗೆ ಕೊರೋನಾ ಇಲ್ವಾ? ಕೊರೋನಾ ಇಲ್ವಾ? ನಮ್ಮ ಫಂಕ್ಷನ್ಗೆ ಮಾತ್ರ ಕೊರೋನಾ ಇರೋದು. ಈಗ ಇವರ ಫಂಕ್ಷನ್ ಇವತ್ತಲ್ಲ ಆಗುದು, ಈಗ ನಾಳೆಯಿಂದ ಅಲ್ವಾ ಕರ್ಫ್ಯೂ ಇರೋದು? ಅದೇ ಅವರೆಲ್ಲ ಟಾರ್ಗೆಟ್ ಮಾಡಿ ಅವರಿಗೆ ಬೇಕಾದಾಗೆ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಇವರು ಇದ್ರಲ್ಲಿ ತುಂಬಾ ಪೆಟ್ಟಿನೋದು ಯಾರಂದ್ರೆ ಕಲಾವಿದ್ರು, ಆಮೇಲೆ ಹೋಟೆಲ್ ಮಾಲಕರು ತುಂಬಾ ಪೆಟ್ಟು ತಿಂತಾರೆ ನೈಟ್ ಕರ್ಫ್ಯೂನಲ್ಲಿ. ಈಗ ಕಲಾವಿದರು ಕಳೆದ ವರ್ಷದ ಲಾಕ್ ಡೌನ್ ನಂತರ ಸುನೀಲ್ ಅವರೇ, ಹೌದೌದು ಸರ್ ಹೇಳಿ. ಕಳೆದ ವರ್ಷದ ಲಾಕ್ ಡೌನ್ ನಂತರ ಕಲಾವಿದರ ಪರಿಸ್ಥಿತಿ ತುಂಬಾ ಕಂಗಾಲಾಗಿದೆ. ಅಲ್ವಾ? ಇವಾಗ ಏನೋ ಸ್ವಲ್ಪ ಚೇತರಿಸ್ತಾ ಇದ್ರು ಅಂತ ಒಂದು ಮಾಹಿತಿ ಇತ್ತು ಈ ವರ್ಷದಲ್ಲಿ, ಜನವರಿ ಫೆಬ್ರವರಿ ತಿಂಗಳಲ್ಲಿ. ಸೊ ಇವಾಗ ಈ ಹೊತ್ತಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಘೋಷಣೆ ಮಾಡಿದ್ದರಿಂದ ಎಸ್, ಕಲಾವಿದರ ಸ್ಥಿತಿ ಗತಿ, ಸಂಘಟನೆಗಳು, ಬುಕ್ ಆಗಿರುವಂತಹ ನಾಟಕಗಳು, ಯಕ್ಷಗಾನಗಳು ಏನ್ ಮಾಡ್ತೀರಾ? ಈಗ ನಮ್ಗೆ ಏಪ್ರಿಲ್ ಅಲ್ಲಿ ಸೀಸನ್ ಇತ್ತು, ಆದ್ರೆ ಈ ಸಲ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಹೋದ ವರ್ಷದೆಲ್ಲ ಫಂಡ್ ಇರ್ಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಆ ಕಡಿಮೆ ಇದ್ದದ್ದು ಶೋಸ್ ಹೋಯ್ತು ಈಗ ನಮ್ಗೆ. ತುಂಬಾ ಕಡಿಮೆ ಇದ್ದ ಶೋ ಕೂಡ ಕ್ಯಾನ್ಸಲ್ ಆಯ್ತು. ಸೊ ಹಾಗಾಗಿ ಈ ವರ್ಷದ ಕೂಡ ಒಂದು ಡ್ರಾಮಾ ಮಾಡ್ಲಿಕ್ಕೆ ಲಕ್ಷಗಟ್ಟಲೆ ಅದಕ್ಕೆ ಇನ್ವೆಸ್ಟ್ ಮಾಡ್ತೇವೆ. ನೀವು ಇವರೊಂದು ಕೆಲಸ ಮಾಡ್ಬೇಕು, ಯಾರು ಗವರ್ಮೆಂಟ್ ಅವರು, ಸರ್ಕಾರದವರು. ಇವರು ನೈಟ್ ಕರ್ಫ್ಯೂ ಮಾಡಿದ್ರೆ ಕಲಾವಿದರಿಗೆ ತಿಂಗಳಿಗೆ ಒಬ್ಬೊಬ್ಬರಿಗೆ ಇಷ್ಟ ಅಂತ ಕೊಡ್ಬೇಕು. ಮಾಶಾಸನ ಕೊಡ್ಲಿ, ತಿಂಗಳಿಗೆ ಪರಿಹಾರ ಕೊಟ್ಟು ಹೋದ ಇದರಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಕಲಾವಿದರು ಒಂದು ಚರ್ಚೆ ಮಾಡಿದಕ್ಕೆ ಕೊಟ್ಟಿದ್ದಾರೆ 2,000. ಒಂದು ವರ್ಷ ಒಳಗೆ ಕೂತ್ಕೊಂಡದ್ದು ಕಲಾವಿದ್ರು ಆ ಸೀಸನ್ ಅಲ್ಲಿ 2,000 ಕೊಟ್ಟಿದ್ದಾರೆ ಇವರು. ಎಲ್ಲಿಗೆ ಸಾಕು? 2,000 ಎಲ್ಲಿಗೆ ಸಾಕು ಸರ್? ಅದೆಲ್ಲ ಎಲ್ಲಿಗೆ ಸಾಕು ಹೇಳಿ? ಬೇಡ, ನಮ್ದು ಇನ್ಸ್ಟಾಲ್ಮೆಂಟ್ ಕಟ್ಲಿಕ್ಕೆ ಉಂಟು, ನಾವು ಬ್ಯಾಂಕ್ ಇದ್ದು. ಆ ಇನ್ಸ್ಟಾಲ್ಮೆಂಟ್ ಅನ್ನು ಹೇಳಿದರೆ ಈಗ ಕಟ್ಲಿಕ್ಕಿಲ್ಲ, ಪರವಾಗಿಲ್ಲ, ಈಗ ಕಟ್ಟುದು ಬೇಡ ಅಂತ ಹೇಳಿದ್ರು. ಆಮೇಲೆ ಬಡ್ಡಿ ಮೇಲೆ ಬಡ್ಡಿ ಹಾಕಿದ್ದಾರೆ ಅಲ್ಲಿ. ಬಡ್ಡಿ ಮೇಲೆ ಬಡ್ಡಿ ಹಾಕಿದ್ದಾರೆ. ನಾವೀಗ ಸೀಸನ್ ಅಲ್ಲಿ ದುಡ್ಡು ಹಣವನ್ನೆಲ್ಲ ಅದಕ್ಕೆ ಹಾಕಿದ್ದೇವೆ. ಈಗ ನಾನು ಒಬ್ಬ ಅಂತ ಹೇಳುದಲ್ಲ ಸರ್, ನಮ್ಮ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ, ನಮ್ಮ ತುಳುನಾಡಿನಲ್ಲಿ 70% ಕಲಾವಿದರು ಕಲೆಯನ್ನೇ ನಂಬಿ ಬದುಕ್ತಾ ಇದ್ದಾರೆ ಎಲ್ಲ. ಖಂಡಿತವಾಗಿ ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು. ಯಾಕಂದ್ರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ರಾತ್ರಿ ಡ್ರಾಮಾ ಇರ್ತದೆ, ಯಕ್ಷಗಾನ ಇರ್ತದೆ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಕಲಾವಿದರೆಲ್ಲ ಇದ್ದಾರೆ, ಕಲೆಯನ್ನೇ ನಂಬಿ ಬದುಕುವರು. ಈಗ ಸುನಿಲ್ ಅವರೇ ಮಾಡಿ ತಪ್ಪಲ್ಲ ಸರ್? ತಪ್ಪಲ್ಲ. ಚುನಾವಣೆ ಪ್ರಚಾರ ನಡೀತಾ ಉಂಟು ಬೆಳಗಾಮನಲ್ಲಿ, ಮಸ್ಕಿಯಲ್ಲಿ, ಬಸವ ಕಲ್ಯಾಣದಲ್ಲಿ ಉಂಟು. ಎಲ್ಲ ಕಡೆ ಪ್ರಚಾರ
ಮಾಡ್ತಿದ್ದಾರೆ ಅಂದ್ರೆ ಈಗ ಅವರಿಗೆ ಬೇಕಾದಾಗ ಕೊರೋನಾ ಬಿಡ್ತಾ ಇದ್ದಾರೆ. ಬಿಡುದು. ಕೊರೋನಾ ಅವರ ಮನೆ ಸಾಕಿದ ನಾಯಿಯ ಎಂತ ಅಂತ ಗೊತ್ತಾಗುದಿಲ್ಲ. 10 ಗಂಟೆ ಮೇಲೆ ಬರ್ಲಿಕ್ಕೆ ಅದು ಕೊರೋನಾ ಗೂರ್ಖವರ ಗೂರ್ಖ ಬರೋದು 10 ಗಂಟೆ ಮೇಲೆ. ಗೂರ್ಖ ಅವರ 10 ಗಂಟೆ ಮೇಲೆ ಬರ್ತಾರೆ, ನಾವೆಲ್ಲ ಮಲಗಿದ ಮೇಲೆ ಬೀಗಿಲು ಹಾಕೊಂಡು ಹೋಗ್ತಾರೆ. ಗೂರ್ಖ ಬರೋದಾ? ಇದು ಮೂರ್ಖ ಇದು ಬಿಡಿ. ನಾವು ಮಾತನಾಡಿ ಏನು ಪ್ರಯೋಜನ ಇಲ್ಲ. ಎಂತಾಗಿದೆ ಸರ್, ಇದು ಒಂದು ಕಲಾವಿದರನ್ನು ಕೊಲ್ಲುವಂತಹ ಇದಾಗಿದೆ ನೋಡಿ ಸರ್. ಹೀಗೆ ಆದ್ರೆ 100% ನಮ್ಮಲ್ಲಿ ನಿಮ್ಗೆ ಗೊತ್ತುಂಟು, ನೀವು ಕೂಡ ಕಲೆಯನ್ನ ಅರಸ್ಕೊಂಡು ಬಂದವರು, ನಿಮ್ಗೆಲ್ಲ ಗೊತ್ತುಂಟು. ಎಲ್ಲಿವರೆಗೆ ಆಗಿದೆ ಅಂದ್ರೆ ಇನ್ನು ಸ್ವಲ್ಪ ದಿವಸ ಹೋದ್ರೆ ಒಂದೊಂದೇ ಹೆಣ ಬೀಳ್ತದೆ, ಸುಸೈಡ್ ಮಾಡ್ಕೊಳ್ತಾರೆ ಕಲಾವಿದ್ರು. ಇದು ಪಕ್ಕ 100%. ಎಷ್ಟು ಕಷ್ಟದಲ್ಲಿ ಒಬ್ಬೊಬ್ರು ಕಲಾವಿದರಿದ್ದಾರೆ ಅಂದ್ರೆ ಅವರ ಮನೆಗೆ ಹೋಗಿ ನೋಡ್ಬೇಕು ಸರ್. ನಾವು ಅವರ ಮನೆಗೆ ಹೋಗಿ ಮಾಹಿತಿ ಪಡಿಬೇಕು ನಾವು ಹೇಗಿದ್ದಾರೆ ಅಂತ. ರಂಗದಲ್ಲಿ ಬಣ್ಣ ಬಣ್ಣದ ವೇಷ ಹಾಕಿ ಜನರನ್ನು ನಗಿಸಬಹುದು, ಆದ್ರೆ ಅವನು ಒಳಗೆ ಅವನ ಮನೆಯಲ್ಲಿ ಹೇಗಿದ್ದಾನೆ ಅಂತ ಅವ್ನು ನೋಡ್ಬೇಕು ಸರ್ ಒಮ್ಮೆ ಹೋಗಿ. ಕಲಾವಿದನ ಪಾಡನ್ನು ಗಂಭೀರವಾದಂತ ಪರಿಸ್ಥಿತಿ ಸುನೀಲ್. ತುಂಬಾ ಹಾಳಾಗಿ ಹೋಗಿದೆ, ಪ್ರತಿಯೊಬ್ಬರಿಗೆ ತುಂಬಾ ಕಷ್ಟ ಆಗಿ ಹೋಗಿದೆ. ಹಾಗಾಗಿ ನಾವು ಸರ್ಕಾರದವ್ರ ಹತ್ರ ಹೇಳೋದು, ನೀವು ಕರ್ಫ್ಯೂ ಹಾಕುದಾದ್ರೆ ಒಂದು 20 ದಿವಸ ಕಂಟಿನ್ಯೂ ಹಾಕಿಬಿಡಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಹಾಕಿ, ಬೇಡ ಬರುದೇ ಬೇಡ 20 ದಿವಸ, ಯಾವವರೆಗೆ ಬರುದು ಬೇಡ, ಕೊರೋನಾ ಹೋಗ್ಲಿ. ಈಗ ಕಳೆದ ವರ್ಷ ಬೇಕಾದ ಹಾಗೆ 10 ಗಂಟೆ ಮೇಲೆ ಬೆಳಿಗ್ಗೆ 5 ಗಂಟೆ ತನಕ ಎಂತ ಸರ್? ಹಾಗಾದ್ರೆ ನಾನು ನಂಗೊಂದು ಅಭ್ಯಾಸ ಇತ್ತು, ರಾತ್ರಿ 2 ಗಂಟೆಗೆಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಹೇಳ್ತಿದ್ದೆ, 3 ಗಂಟೆಗೆಲ್ಲ. ನಂಗೆ ಹೆದರಿಕೆ ಆಗ್ತದೆ ಈಗ. ಯಾಕಂದ್ರೆ 10 ಗಂಟೆಯಿಂದ 5 ಗಂಟೆ ತನಕ ಉಂಟಲ್ಲ, 5 ಗಂಟೆ ಮೇಲೆ ರಿಸರ್ಚ್ ಮಾಡ್ಬೇಕಾಗ್ತದೆ ಈಗ. ಅದೇನಲ್ಲಿ ಹೇಳ್ಲಿಕ್ಕೆ ಹೆದರಿಕೆ ಆಗ್ತದೆ ನಂಗೆ. ಆ ತರ ಆಗಿದೆ ಪರಿಸ್ಥಿತಿ ಈಗ. ಹೌದು ನೀವು ಹೇಳಿದಾಗ ಸುನೀಲ್ ಅವರೇ ಅರ್ಥ ಆಗುತ್ತೆ ಕಲಾವಿದರ ಬದುಕು ಎಷ್ಟು ಸಂಕಷ್ಟದಲ್ಲಿದೆ ಅಂತ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ನಾವು ಉದ್ಯಮಗಳ ಬಗ್ಗೆ, ವ್ಯವಹಾರದ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತೇವೆ. ಕಲಾವಿದರ ಬಗ್ಗೆ, ಕಲಾವಿದರ ನೋವು, ಅವರ ಕಷ್ಟ, ಅವರ ಸಂಕಷ್ಟವನ್ನು ಕೇಳೋದಿಲ್ಲ. ಖಂಡಿತ ಸರ್. ಎಲ್ಲಿ ನೋಡಿದ್ರೆ ಸರ್, ಹೋದ ನಾವು ಕೊರೋನಾ ಟೈಮಲ್ಲಿ ಸಹ ನೋಡಿದ್ದೇವೆ, ಕಲಾವಿದರನ್ನು ಕ್ಯಾರೆ ಮಾಡಲ್ಲ. ಈಗ ನಮ್ದು ಒಂದು ಸಣ್ಣ ತಂಡ ಇದ್ರೆ ಸಹ ನಾವೊಂದು ಡ್ರಾಮಾ ಆಗ್ಲಿಕ್ಕೆ 1 ಲಕ್ಷ ಚಿಲ್ಲರೆ, 1.5 ಲಕ್ಷ ಆಗ್ತದೆ ಒಂದು ಸೆಟ್ಟಿಂಗ್ ಎಲ್ಲ ಆಗುವಾಗ. ಆಮೇಲೆ ಈಗ ಶಿವೋದಿತ್ತ ಗುಳಿಗೆ ಉಂಟು, ಅಲ್ಲಿ ಕಾಪಿಕಾಡ್ ಮಾಸ್ಟರ್ ಇದು ಹೊಸ ಡ್ರಾಮಾ ಹಾಕಿದ್ದಾರೆ, ಅಲ್ಲಿ ಲಕುಮಿ ಅವ್ರದ್ದು 2 ಟೀಮ್ ಅಲ್ಲಿ ಹೊಸ ಡ್ರಾಮಾ ಹಾಕಿದ್ದಾರೆ. ಅದಕ್ಕೆಲ್ಲ ಸೆಟ್ಟಿಂಗ್ ಎಲ್ಲ ಖರ್ಚು ಮಾಡ್ತಾರಲ್ಲ ಸರ್ ಅವರು. ಎಲ್ಲಿಂದ ತರ್ತಾರೆ ಹಣನ? ಕಷ್ಟಪಟ್ಟು ದುಡ್ಡದ್ದು ಬೇರೆ ಡ್ರಾಮಾದ ಹಣನ ಅದಕ್ಕೆ ಹಾಕುದಲ್ಲ ಅವರು. ಖಂಡಿತ ಅಲ್ಲ, ಯಾರು ಕೊಡ್ತಾರ ತಂದು? ಯಾರು ಕೊಡುದಿಲ್ಲ. ನಮ್ಮ ಸ್ವಂತ ಹಣವನ್ನು ನಾವು ಅದಕ್ಕೆ ಹಾಕುದಲ್ಲ. ಅಲ್ಲ, ನೀವೇ ಹೇಳಿದ್ರಲ್ಲ ಕಲಾವಿದರಿಗೆ ಏನನ್ನು ಕೊಟ್ಟಿಲ್ಲ ಅಂತ. ಏನು ಕೊಡ್ಲಿಲ್ಲ. 2,000 ಬಂದಿದೆ ಅಷ್ಟೇ, ಎಲ್ರಿಗೂ ಬರ್ಲಿಲ್ಲ ಅದು. ಎಲ್ರಿಗೂ ಬರ್ಲಿಲ್ಲ. ಸರ್ಕಾರದಿಂದ ಕಲಾವಿದರಿಗೆ ಏನು ಮಾನ್ಯತೆ ಇಲ್ಲ. ಇದು ಒಬ್ಬ ಕಲಾವಿದ ಮಾತಾಡುದಲ್ಲ ಸರ್, ಪ್ರತಿ ಯಕ್ಷಗಾನ ಕಲಾವಿದರು ಈ ಬಗ್ಗೆ ಮಾತಾಡ್ಬೇಕು, ಎಲ್ರು ಮಾತಾಡ್ಬೇಕು, ಎಲ್ರು ಎದ್ದೇಳ್ಬೇಕು. ಆಗ್ತದೆ ಎಲ್ಲ, ಇದಕ್ಕೆಲ್ಲ ಮದ್ದು ಸಿಗ್ತದೆ. ಸರ್ಕಾರಕ್ಕೆ ಸಾಮೂಹಿಕವಾದ ಧ್ವನಿ ಮುಟ್ಟಬೇಕು. ಎಸ್, ಖಂಡಿತ ಸರ್. ಎಸ್, ಥ್ಯಾಂಕ್ ಯು. ಸರ್ಕಾರಕ್ಕೆ ಸಾಮೂಹಿಕವಾದಂತ ಒಂದು ಧ್ವನಿ ಮುಟ್ಟಬೇಕು ಅಂತ ಹೇಳುವಂತದ್ದು. ಎಸ್, ನಾನು ಪ್ರೇಮನಾಥ್ ಶೆಟ್ರೆ, ರೈತರ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು, ರೈತರಿಗೂ ಇದರಿಂದ ತುಂಬಾ ಅನ್ಯಾಯ ಆಗ್ತದೆ ಈ ಕರ್ಫ್ಯೂವಿಂದಾಗಿ. ಅವನು ಬೆಳೆದ ಬೆಳೆ ಅದು ತಾತ್ಕಾಲಿಕವಾಗಿ ತರಕಾರಿ ಬೆಳೆಗಳು ಜಾಸ್ತಿ ದಿನ ಇಟ್ಕೊಳ್ಳೋಕೆ ಬರಲ್ಲ, ಸರಿಯಾದ ಸ್ಟೋರೇಜ್ ವ್ಯವಸ್ಥೆ ಇಲ್ಲ. ಈಗ APMC ರದ್ದತಿ ಆಗಿದೆ, ಅದೇನೋ ಕಮಿಷನ್ ಜಾಸ್ತಿ ಮಾಡಿದ್ಮೇಲೆ APMC ನಿಷ್ಕ್ರಿಯ ಆಗ್ತಾ ಬಂದಿದೆ, ಆಲ್ರೆಡಿ ಆಗಿದೆ. ಈಗ APMC ಮೇಲೆ ತುಂಬಾ ಎಫೆಕ್ಟ್ ಆಗಿದೆ ಈಗ. ಅದ್ರ ಜೊತೆಯಲ್ಲಿ ಈಗ ರೈತರಲ್ಲಿ ಬೆಳೆದ ಬೆಲೆನ, ಅವ್ನ ತರಕಾರಿ ಬೆಳೆಗಳನ್ನ, ಸೊಪ್ಪುಗಳನ್ನೆಲ್ಲ 1 ದಿನ 2 ದಿನ ಹೆಚ್ಚು ಇಡಕ್ಕಾಗಲ್ಲ. ಅವ್ನು ಬೆಳಗಿನ ಸಾಯಂಕಾಲ ಗಂಟೆ ಅದನ್ನು ರೂಢೀಕರಿಸಿ ಸಾಯಂಕಾಲ ಹೊತ್ತು ಲಾರಿ ಬರ್ತಾ ಅನ್ನೋವಾಗ ಇವರು ಸಾಯಂಕಾಲ ಇವರು ಲಾರಿಗಳನ್ನ ತಡೆ ಹಿಡಿದ್ರೆ ಅವನು ಎಲ್ಲಿ ಹೋಗ್ತಾನೆ? ಕೊಲ್ತೋಗ್ತದೆ ತರಕಾರಿ, ಟೊಮೆಟೊ ಬೆಲೆ. ಸಿಸ್ಟಮ್ ಅಂತಲ್ಲ, ಎಲ್ಲರಿಗೂ ಸಿಸ್ಟಮ್ ಇದು. ಸಾಮಾನ್ಯ ನಾಗರಿಕರಿಗೆ ಹೊರ ಬೀಳ್ತದೆ. ಕೇವಲ ರಾತ್ರಿ ಹೋಟೆಲ್ ಅಲ್ಲ, ಕಲಾಕಾರರು ಅದ್ರ ನಂತರದ್ದು ಅದಕ್ಕೆ ಹಾಗೆ ಲಿಂಕ್ ಆಗ್ತಾ ಹೋಗ್ತದೆ. ಲಿಂಕ್ ಆಗ್ತಾ ಅದರಲ್ಲಿ ದುಡಿಯೋ ವರ್ಗ ಉಂಟಲ್ಲ, ಆ ದುಡಿಯೋ ವರ್ಗದ ಎಲ್ಲಾ ಕುಟುಂಬಕ್ಕೂ ಚೈನ್ ಸಿಸ್ಟಮ್, ಅದ್ರದ್ದು ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ. ಸೊ ಟೋಟಲಿ ಇದು ಏನಂತಂದ್ರೆ, ಆರ್ಥಿಕವಾದಂತ ಸಬಲತೆ ಮಾತ್ರ ಕೊರೋನಾವನ್ನ ಎದುರಿಸಬಹುದು ನನ್ನ ವಾದ. ಆರ್ಥಿಕವಾದಂತ ಶಕ್ತಿ ಸಮಾಜಕ್ಕೆ, ದೇಶಕ್ಕೆ ಬಂದ್ರೆ ಕೊರೋನಾ ತನ್ನಿಂದ ತಾನೇ ಓಡಿ ಹೋಗ್ತದೆ. ಆದ್ರೆ ಇದಕ್ಕೆ ಕೊರೋನಾವನ್ನು ಓಡಿಸುವ ನೆಪದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಯನ್ನು, ವ್ಯವಹಾರಸ್ಥರ ಆರ್ಥಿಕ ಪರಿಸ್ಥಿತಿಯನ್ನು, ಆರ್ಥಿಕ ಪರಿಸ್ಥಿತಿಯನ್ನೇ ನಾವು ಏನು ಪಾತಾಳ ಕಿಳಿಸ್ತಾ ಇದ್ದೇವೆ. ನಾನೊಂದು ಕೇಳ್ತೇನೆ, ನೀವೀಗ ಅವ್ರು ಹೇಳಿದಾಗೆ ಆತ್ಮಹತ್ಯೆ ಮಾಡಿಕೊಳ್ಳು, ಕೆಲವರು ಮಾಡಿ ಬಿಸಿನೆಸ್ ಮೆಂತ್ಗಳು ಸ್ಟಾರ್ಟ್ ಆಗಿದೆ. ಹೌದು, ನಾವು ಈಗ ಮುಂಬೈಯಲ್ಲಿ ನೋಡಿ, ಸರಣಿಯಲ್ಲಿ ಹೋಟೆಲ್ ಉದ್ಯಮಿಗಳು ನಮ್ಮ ಕರಾವಳಿಯವರು ಈಗ ನಾನು ಕೇಳುದು,
ಹೀಗೆ ಆಗ್ತಾ ಆಗ್ತಾ ಆರ್ಥಿಕವಾಗಿ ಕಂಪ್ಲೀಟ್ ಶಿಥಿಲ ಆದರೆ ನಿಮಗೆ ನಿಮ್ಮನ್ನು ಕೊಲ್ಲಿಕ್ಕೆ ಕೊರೋನಾ ಬೇಡ ಅಂತ, ನಮ್ಮನ್ನು ನಾವೇ ಸಹಿಸಿಕೊಳ್ಳುವಂತಕ್ಕೆ ನಿರ್ಧಾರಗಳು. ಹಾಗಾಗಿ ನಾನು ಹೇಳುದು ಯಾವುದೇ ಕಾರಣಕ್ಕೂ, ಈಗ ಅವರು ಹೇಳಿದಾಗೆ ನಾನು ಮೊದಲೇ ಹೇಳಿದ್ದೆ, ನೀವು 1 ತಿಂಗಳು ಒಮ್ಮೆ ಕಂಪ್ಲೀಟ್ ಬಂದ್ ಮಾಡಿ, ಎಲ್ಲ MLAಗಳು MP ಗಳು ಮುಖ್ಯಮಂತ್ರಿಗಳು ಎಲ್ಲ ಮನೆಯಲ್ಲಿ ಮಲಗಿ ಕಂಪ್ಲೀಟ್ ಬಂದ್ ಮಾಡಿ ಬಿಡಿ, ಏನು ಆಗ್ತದ ಆಗಲಿ. ಅದ್ರ ಬಿಟ್ಬಿಟ್ಟು ನೀವು 1 ವಾರದಲ್ಲಿ ಲಾಕ್ಡೌನ್, ಇವತ್ತು 15 ದಿವಸ ರಾತ್ರಿ ಬಂದು. ಇನ್ನೊಂದಿದೆ, ಇದರಲ್ಲಿ ವ್ಯವಹಾರಗಳು ನಡೀತದೆ ಅಂತ. ಏನಂದ್ರೆ ಕೆಲವು ಮಾಧ್ಯಮಗಳಲ್ಲಿಯೂ ವ್ಯವಹಾರ ನಡೀತದೆ. ಆ ಮಾಧ್ಯಮದವರು ಅರಿಚಾಡ್ತಾ ಇದ್ರು, ಹೋಟೆಲ್ನವರ ಮೇಲೆ ಬಾರ್ ಪಬ್ಗಳ ಕತೆ ಎಂತಂತೆ ಏನಂತೆ, ಅವರನ್ನು ಯಾಕೆ ಬಿಡುದು ಅಂತ. ಸ್ವಲ್ಪ ಹೊತ್ತಾಗುವಾಗ ಆ ಸುದ್ದಿ ಬಂದಾಯ್ತು. ಆಮೇಲೆ ಅವರಿಗೆ 50% ಬಿಡುದು ಅಂತ ಆಯ್ತು. ಇಲ್ಲಿ ಅವನೊಬ್ಬ ಸಿನಿಮಾ ನಟ ಹೋದ್ರೆ ಅವನಿಗೆ ಶನಿವಾರದವರೆಗೆ ಬಿಡ್ತೇವೆ ಅಂತ ಹೇಳ್ತಾರೆ. ಇದು ಏನಂದ್ರೆ ನಮ್ಗೆ ಇಷ್ಟು ಫಂಡ್ ಬಂದ್ರೆ ಅದೆಲ್ಲ ಬಿಡ್ತಾ ಹೋಗುದು. ಕಾನೂನಲ್ಲಿ ಸ್ಥಿರತೆ ಇಲ್ಲ, ವ್ಯವಸ್ಥೆ ಇಲ್ಲ. ಇಲ್ಲದೆ ಹೋದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಆಡಳಿತ ಪಕ್ಷದವರು ಇವತ್ತು ಘೋಷಣೆ ಮಾಡುವಂತವರೇ ಅದರ ಉಲ್ಲಂಘನೆ ಮಾಡಿಕೊಂಡು ನೀವು ರಾತ್ರಿ ಕರ್ಫ್ಯೂ ಮಾಡ್ತೇವೆ, ಇನ್ನೊಬ್ಬರಿಗೆ ನೈತಿಕತೆ ಕಳ್ಕೊಂಡಿದ್ದಾರೆ ಅವರು. ಎಸ್ ನೋಡ, ನಾವು ಇವತ್ತು ಮಂಗಳೂರಿನಲ್ಲಿ ಒಂದಷ್ಟು ಜನ ಮಾತನಾಡಿದ್ದಾರೆ, ಬೇರೆ ಬೇರೆ ಕ್ಷೇತ್ರದವರು. ಎಸ್, ನೈಟ್ ಕರ್ಫ್ಯೂ ಆದರೆ ನಮಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಮಾತಾಡಿದ್ದಾರೆ. ನಾವು ಅದನ್ನು ಜಸ್ಟ್ ಒಮ್ಮೆ ನೋಡ್ಕೊಂಡು ಬರೋಣ. ಬೇರೆ ಬೇರೆ ವಲಯದವರು ಮಾತನಾಡಿರುವಂಥದ್ದು, ನೈಟ್ ಕರ್ಫ್ಯೂ ಆದರೆ ನಮ್ಮ ಬದುಕಿಗೆ ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋದನ್ನು. ಎಸ್ ಎಸ್ ಆಯ್ಬೇಕು ಕರ್ಫ್ಯೂ ಬಾರ್ದು ನಾಳೆ ಪ್ರಯೋಜನ ಇತ್ತು. ಅದೇ ಯಾರಿಗೋಸ್ಕರ ಪ್ರಯೋಜನ? ಮತ್ತೆ ಪಕ್ಕ 10 ಗಂಟೆನಾಗೆ ದಾಲ ಉಪ್ಪಿಜದೆ, 7 ಗಂಟೆನಾಗೆ 7-8 ಗಂಟೆನಾಗೆ ಮೂಲ ದಾಲ ಉಪ್ಪಿಜಿ ಪಕ್ಕಡೆ 10 ಗಂಟೆ ಹಿಡಿದು ಪಕ್ಕ ದಾಲ ಒಂದು ಇಜ್ಜಿ ಆನ ಎಣ್ಣೆ ಬಣ್ಣ ನಮ್ಮ ರಾತ್ರಿ ಮೀನು ಏರಲ್ಲ ಒಂದು ಅರ್ಜೆಂಟ್ ಆಸ್ಪತ್ರೆಗೆ ದಾದಾಲ ಬಾಯರ್ ಎತ್ತನ್ನ ಮಾತ ತೊಂದರೆ ಎತ್ತನ್ನ ಮತ್ತೆ ಬಂಗ ಆಯ್ತು ಕದಾಲೆ 10 ಗಂಟೆಗೆ ಬಂದು ಮಲ್ಪಣದೆ ಅಪ್ಪ KSRTC ಪೂರ ಬಸ್ ಬರ್ತದ್ದು ಜನಗಳು ಬರ್ತಿನ ಅಕ್ಲೇನು ಇಲ್ಲಡೆ ಬೇರೆ ಮುಟ್ಟಾವೇರು. ಕೆಲವೆರಡೆ ಗಾಡಿ ಉಪ್ಪುಂಡು ಸ್ವಂತ, ಕೆಲವೆರಡೆ ಗಾಡಿ ಉಪ್ಪುಜಿ ಇವಾಗ ಟ್ರೈನ್ ಇಂದು ರೈಲು ಪೂರ ಬರ್ತಿನ ಅಕ್ಲೆ ನೀರು ಇಲ್ಲ ಮುಟ್ಟಾವೇರು. ಸ್ವಂತ ಗಾಡಿ ಎಲ್ಲ ಪೋಯರಿಜ್ಜಿ ಕರ್ಪಿ ಬಂಡಬೇಕು ಒಂಜಿ ಗಾಡಿ ಪೋಯರಿಜ್ಜಿ ಅಪ್ಪಗೆ ವಾ ನಮ್ಮನೆದ ಕರ್ಪಿ ಇಂದು ಕರ್ಪು ದೆಪ್ಪುನೇ ಇದ್ದೆ. ವ್ಯಾಪಾರದವರಿಗೆ ಏನು ತೊಂದರೆ ಇಲ್ಲ, ಆದರೆ ನೈಟ್ ಕರ್ಫ್ಯೂಯಿಂದ ಯಾರಿಗೂ ಏನು ಕೊರೋನಾದಕ್ಕೆ ಕಡಿಮೆ ಆಗ್ತದೆ ಅಂತೇಳಿ ಏನು ಇದಿಲ್ಲ. ನೈಟ್ ಕರ್ಫ್ಯೂ ನನ್ನ ಪ್ರಕಾರ ಬೇಡ ಇತ್ತು ಅಂತ ಕಾಣ್ತದೆ. ಬಂದು ಮಲ್ಪದು 10 ಗಂಟೆ ಹಿಡಿದು 5 ಗಂಟೆ ಮುಟ್ಟ ಬಂದು ಮಲ್ಪದು ದಾಲ ಪ್ರಯೋಜನ ಇಜ್ಜಿ ಗೊತ್ತಾನೆ. ಕಂಡಪಟ್ಟೆ ಜನ ಬೆನ್ಪುರಾಗುಳ್ಳೇರು ಐಟೆ ಇರ್ತದೆ ಮಾಂತರೆಗಳ ಕಷ್ಟ ಉಳ್ಳೇರು ಒಂಜಿ ಜೀವನದ ಪೇರೆ ಬಾರಿ ಬಂಗುಳ್ಳಿಗೆ ರಿಕ್ಷಾದಾಗ್ಲಿಗೆ ರಿಕ್ಷಾ ಬಾಡಿಗೆ ಇಜ್ಜಿ ಆಗ್ಲಿಗೆ ಗಿರಾಕಿ ಇಜ್ಜಿ ರಿಕ್ಷಾದಾಗ್ಲಿಗೆ ಅಂಗಡಿಲಿಗೆ ಬೇರೆ ಇಜ್ಜಿ ಅಂಜನೆ ಗೂಡಂಗಡಿ ನೆಕ್ಕಿ ಮತ್ತೆ ಬೇರೆ ಇಜ್ಜಿ ಅಗ್ಲ ಜೀವನ ಬೋಪಣೆ ಭಾರಿ ಕಷ್ಟ ಅದನ್ನು ಮಾತಾಡಲ್ಲ ಕಾಸಿಜ್ಜಿ ಏಟೆಲ್ಲ ಕಾಸಿಜ್ಜಿ ಅವಾಗ ಒಂಜಿ ಲಾಕ್ಡೌನ್ ಆನಾಗದಲ್ಲ ಒಂತೆ ಕಾಸಿತ್ತದು ಇತ್ತೆ ಈ ಸರ್ತಿ ದಾಲ ಇಜ್ಜಿ ಇತ್ತದುಲೆ ಕೆಲವು ಶಾಪ್ನ ಮತ್ತೆ ಬೇಲೆ ಮಲ್ಪೇರು ಅಗ್ಲಿಗೆ ದಾಲ ಬೇಲೆನೇ ಇಜ್ಜಿ ಒಂಜಿ ವಾರ 2 ದಿನ 3 ದಿನ ಬೇಲೆ ಬೊಕ್ಕ ಎಂಕ್ಲೆಲ್ಲ ಅಂಚನೆ ಬೇರೆ ಒಂಚಿನ ದಾಲ ಬೇರೆ ಇಜ್ಜಿ ಬೊಕ್ಕ ಸಾಮಾನ್ಯ ರೇಟ್ ಉಂಡತಿ ಖಾಲಿ ಒಂಜಿ ಪಾಮಾಯಿಲ್ಗೆ 80 ರೂಪಾಯಿ ಇತ್ತು ನೋಡಿ 130 ರೂಪಾಯಿ ಅದನ್ನು 50 ರೂಪಾಯಿ ರೇಟ್ ಜಾಸ್ತಿ ಆಯ್ತು ಒಂಜಿ ಲೀಟರ್ದ ಬಿತ್ತು ಐನೇಟ್ ತೆತ್ತಿಗದುಲೆ 490 ರೂಪಾಯಿ ಇನಿ ರೇಟ್ ತೆತ್ತಿಗೆ ಅಂಜನೆ ಅರಿಕೆ ಒಂಜಿ ಕೆಜಿಗೆ 5 ರೂಪಾಯಿ ಜಾಸ್ತಿ ಅದನ್ನು ಕೆಜಿದ ಮಿತ್ತು ಗ್ಯಾಸ್ಗೆ 400 300 350 500 ರೂಪಾಯಿ ಮುಟ್ಟ ಗ್ಯಾಸ್ಗೆ ಜಾಸ್ತಿ ಆಯ್ತು ಜೀವನ ಪೇರೆ ಬಾರಿ ಬಂಗ ಲಾಕ್ಡೌನ್ ಬರ್ಚಿ ಒಂದು ಕರ್ಪಿ ಬರ್ಚಿಂದೆ ಬನ್ನೋಡು ಬರ್ಚಿ ಕರ್ಪಿ ಲಾಕ್ಡೌನ್ ಓಲ ಬರ್ಚಿದೆ ದಯಗ್ ಎಂಕಲ್ ಮಾಸ್ಕ್ ಬಾರ್ದು ಬೇರೆ ಮಾಡ್ಬೋದು ಬೇಲೆ ಮಾಡ್ಬೇಕು ಎಂಕ್ಲಿಗೆ ಎಂಕಲ್ 4 ಜನ ಬೆನ್ಪಾಗ ಎಂಕ್ಲಿಗೆ ಬೇಲೆ ಇಜ್ಜಿ ಆ ಕೊರೋನಾ ಬರ್ತದೆ ಪೂರ ಕಾಸಿತ್ತನ ಖಾಲಿ ಆತಂಡೆ ಎಡ್ದು ಎಂಕ್ಲಿಗೆ ಬೇಲೆ ಇಜ್ಜಿ ಈತ ಜನ ಬೆನ್ಪ ಎಂಕಲ್ ಗಿರಾಕಿ ಬರ್ಪೇರು ತಿನ್ಪೇರು ಪ್ರತಿ ಒರಿಯಾಗಲ ಬಡವು ಪುಡ್ತಲೆ ಎಂಕಲು ಜೋಕುಲು ಬಲ್ಲ ಎಂಚ ಸಾಂಕುನಿ ಮೊಕ್ಕಲು ಗಡಿ ಕರ್ಪು ಬುಕ್ಕೊಂಜಿ ಕೊಡೊಂಜಿ ಮಲ್ತೆರಂದಾಂಡ ಜೀವನ ಎಂಚ ಮಲ್ಪುನು ಗೌರ್ಮೆಂಟ್ಗೆ ಏತ್ಕೊಂಡ್ರೆ ತರಕ್ಕೆ ಹೋಗ್ಬಿಜಿ ಪಾಪದಾಗ್ಲು ಎಂಚ ಜೀವನ ಮಲ್ಪುನು ತುಲೆ. ಎಸ್ ಇದು ಜನಸಾಮಾನ್ಯರು ಹೇಳುವಂಥ ಮಾತುಗಳು ನಾವು ಕೇಳಿಕೊಂಡು ಬಂದೆವು. ಜನರ ಕೈಯಲ್ಲಿ ಇವತ್ತು ದುಡ್ಡು ಇಲ್ಲ, ಆರ್ಥಿಕವಾಗಿ ಯಾವ ಲೆವೆಲಲ್ಲಿ ಕಂಗಾಲಾಗಿದ್ದಾರೆ. ಕಳೆದ 1 ವರ್ಷದ ಆರ್ಥಿಕ ಹೊಡೆತ, ಲಾಕ್ಡೌನ್ನಿಂದ ಆದಂಥ ಪ್ರತಿಕೂಲ ಪರಿಣಾಮ ಇವತ್ತು ಕೂಡ ನಾವು ಎಚ್ಚೆತ್ತುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಜನರ ಕೈಯಲ್ಲಿ ದುಡ್ಡಿಲ್ಲ.
ಆದರೆ ಎಲ್ಲ ದವಸ ಧಾನ್ಯ ಎಣ್ಣೆ ಕಾಳು ಬೇಳೆ ಎಲ್ಲದರ ಏನು ದರ ದುಪ್ಪಟ್ಟಾಗಿದೆ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಮತ್ತೆ ನೈಟ್ ಕರ್ಫ್ಯೂ ಮಾಡಿದ್ರೆ ಏನು ಲಾಭ ಅನ್ನೋದನ್ನು ಕೇಳ್ತಾರೆ. ಎಸ್, ಇದು ಹೆಗಡೆ ಅವರೇ ಕೊನೆಯದಾಗಿ ನಾನು ಅದನ್ನೇ ಪ್ರಾರಂಭದಿಂದ ಹೇಳುದು, ಆರ್ಥಿಕವಾಗಿ ನೀವು ಜನರಿಗೆ ದುಡಿಲಿಕ್ಕೆ ಶಕ್ತಿ ಕೊಡಿ ಮತ್ತು ಆರ್ಥಿಕ ವ್ಯವಸ್ಥೆ ಗಟ್ಟಿಯಾದಷ್ಟು ವ್ಯಕ್ತಿ, ಒಂದು ಕುಟುಂಬ ಮತ್ತು ಸಮಾಜ, ದೇಶ ಒಂದು ಲೈನಲ್ಲಿ ಹೋಗ್ತಾ ಇರ್ತದೆ. ವಿಲ್ ಫೇಸ್ ದ ಸಿಚುವೇಶನ್ ಹೇಳುವಂಥ ಆತ್ಮವಿಶ್ವಾಸ ಇರ್ತದೆ. ನೀವು ಕೊರೋನಾದ ಒಂದು ಸಮಸ್ಯೆಗೋಸ್ಕರ ನೀವು ಈ ಕಡೆಯಿಂದ 100 ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದ್ರಿಂದ ಕೊರೋನಾವೇ ಮತ್ತೆ ಅದು ನಮ್ಮನ್ನು ಆಡಳಿತ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಮತ್ತು ರಾಜಕೀಯ ವ್ಯಕ್ತಿಗಳು ಈ ನಾಟಕ ಬಂದ್ ಮಾಡಿ ಜನರಿಗೆ ಕರೆ ಕೊಡುವುದನ್ನು ನಿಲ್ಲಿಸಿ. ಇಲ್ಲದಿದ್ದರೆ ದಯವಿಟ್ಟು ನೀವು ಕೊಟ್ಟ ಕರೆಯನ್ನು ನೀವು ಪಾಲಿಸಿ. ನೀವು ಕೊಟ್ಟ ಕರೆಯನ್ನು ನೀವು ಪಾಲಿಸಿ. ಎಸ್, ಪ್ರೇಮನಾಥ್ ಶೆಟ್ಟಿ ಅವರೇ ಕೊನೆಯದಾಗಿ. ಹೆಗಡೆ ಅವರು ಹೇಳಿದಂಗೆ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಜನಸಾಮಾನ್ಯರು ಆಮೇಲೆ ಕೂಲಿ ಕಾರ್ಮಿಕರ ಮೇಲೆ ಇದರ ಪ್ರಭಾವ ಜಾಸ್ತಿ ಬೀರ್ತದೆ. ಅವನು ತನ್ನ ಆರ್ಥಿಕ ಸ್ಥಿತಿಯಿಂದ ಕಂಗೆಟ್ಟು ತನ್ನ ಆತ್ಮಸ್ಥೈರ್ಯವನ್ನು ಕಳ್ಕೋತಾನೆ. ಅವನು ರೋಗಭೀತನಾಗ್ತಾನೆ, ಆದಷ್ಟು ಬೇಗ ರೋಗಭೀತನಾಗ್ತಾನೆ. ಇವರು ರೋಗ ತರುವಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಇದರಿಂದ ದೊಡ್ಡ ಪೆಟ್ಟು ಬೀಳೋದು ಕಾರ್ಮಿಕ ಸಾಮಾನ್ಯ ವರ್ಗ, ಈಗ ದುಡಿಯೋ ವರ್ಗಕ್ಕೆ ಅದಕ್ಕೆ ಬೀಳೋದು. ಮಧ್ಯಮ ವರ್ಗದವರಿಗೆ ಅಂತ ಏಟುಗಳು ಬೀಳ್ತಲ್ಲ. ಈ ಕೊನೆಯ ಜನ ಏನಿದ್ದಾರೆ, ಈ ಕೂಲಿ ಕಾರ್ಮಿಕರು, ಪಾಪ ಆಟೋ ಚಾಲಕರು, ಅದ್ರ ಜೊತೆಯಲ್ಲಿ ಇವಾಗ ಕಲಾವಿದರು ಮಾತಾಡಿದಾಗ ಒಂದು ನೆನಪು ಬಂತು ನಮಗೆ. ದೈವ ನರ್ತನ ಮಾಡುವಂಥವ್ರಿಗೂ ತುಂಬ ತೊಂದರೆ ಆಗಿದೆ. ಹೋದ ವರ್ಷ ಯಾವುದೇ ನಿಯಮಗಳು ನಡೆದಿಲ್ಲ. ಈ ವರ್ಷ ನಮ್ಮ ಕುಟುಂಬದ್ದು ಹೋದ ವರ್ಷ ಪೆಂಡಿಂಗ್ ಇತ್ತು. ಇವಾಗ 24ನೇ ತಾರೀಕು ನಮ್ಮದು ಒಂದು 300 ಜನ ಸೇರ್ಲಿಕ್ಕಿತ್ತು. ಅದೇನಾಗ್ತದೆ ನೋಡ್ಬೇಕೀಗ, ಇನ್ನು ಏನು ಪರ್ಮಿಷನ್ ತಗೋಬೇಕಂತ. ಯಾವುದೂ ನಿಯಮಗಳು ನಡೆದಿಲ್ಲ. ಆ ದೈವ ನರ್ತಕರಿಗೂ ತುಂಬ ಅನ್ಯಾಯ ಆಗಿದೆ. ಪಾಪ ಯಾವುದೇ ಪ್ಯಾಕೇಜ್ಗಳು ಬಂದಿಲ್ಲ. ನಾವು ಯಾರ್ಯಾರು ಕುಟುಂಬದವರು ಅವರ ಹತ್ರ ನರ್ತನ ಮಾಡ್ತೇವೆ, ನಾವು ಅವರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಆಹಾರ ಧಾನ್ಯಗಳನ್ನು ಕೊಟ್ಕೊಂಡು ಬಂದಿದ್ದೀವಿ. ಹೋದ ವರ್ಷ ಅವರಿಗೆ ಕೆಲಸಗಳಿಲ್ಲ ಅಂತ. ಈ ವರ್ಷ ಎಲ್ಲ ಬುಕ್ ಮಾಡಿದ್ದೀವಿ. ಇವಾಗ 24ನೇ ತಾರೀಕು ನನ್ನ ಕುಟುಂಬದ ನೇಮೋತ್ಸವ ಇದೆ, ಅದೇ ನಮ್ಮ ಸುಳ್ಯ ತಾಲೂಕಿನ ಬೆಲ್ಲಾರೆಯಲ್ಲಿ. ಅದಕ್ಕೆ ಏನು ಮಾಡ್ತಾರೆ ನೋಡ್ಬೇಕೀಗ. ಅದೇ ಕುಂಜಾಡಿಯಲ್ಲಿ ಆಯಿತು. ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆಯಲ್ಲಿ ಒಂದು 300 ಜನ ಸೇರೋರಿದ್ದೀವಿ ನಾವು 24ನೇ ತಾರೀಕು. ನೀವು ಪಾರ್ಲಿಮೆಂಟ್ ಮೆಂಬರ್ ಅವ್ರನ್ನ ಮಾತಾಡಿ, ಅದೇ ಮಾತಾಡಬೇಕಾಗ್ತದೆ, ಕ್ವಶನ್ ಮಾಡಬೇಕಾಗ್ತದೆ ನಾನು. ಎಸ್, ಥ್ಯಾಂಕ್ ಯು. ಎಸ್, ನೈಟ್ ಕರ್ಫ್ಯೂ ನಾಳೆಯಿಂದ ಜಾರಿ ಆಗುತ್ತೆ. ನಾಳೆಯಿಂದ 10 ದಿವಸಗಳ ಕಾಲ ಕರ್ನಾಟಕದ ಪ್ರಮುಖ 8 ಜಿಲ್ಲೆಗಳಲ್ಲಿ ಈ ಒಂದು ನೈಟ್ ಕರ್ಫ್ಯೂ ಇರುತ್ತೆ. ಯಾವ್ಯಾವ ರೀತಿ ಏನೇನು ಗೈಡ್ಲೈನ್ಸ್ ಅನ್ನೋದು ಈಗ ಸದ್ಯದಲ್ಲೇ ಹೊರಬೀಳಲಿಕ್ಕಿದೆ. ಸೊ ಒಟ್ಟು ಜನಸಾಮಾನ್ಯರು ಇದನ್ನು ಸ್ವಾಗತ ಮಾಡುವಂತ ಸನ್ನಿವೇಶದಲ್ಲಿ ಇಲ್ಲ. ರಾಜಕಾರಣಿಗಳು ಆಡಳಿತದಲ್ಲಿರುವವರೇನೋ ಸಮರ್ಥನೆ ಮಾಡ್ತಾ ಇದ್ದಾರೆ, ಹೇಳಿಕೊಳ್ತಾ ಇದ್ದಾರೆ. ಎಸ್, ನಾವು ನಾಳೆ ಕೂಡ ಇನ್ನೊಂದಷ್ಟು ಜನರನ್ನು ಮಾತಾಡಿಸ್ಲಿಕ್ಕೆ ಇದ್ದೇವೆ. ಎಸ್, ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ನಾನು MG ಹೆಗ್ಡೆ ಅವರಿಗೆ ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.